ನಮಸ್ಕಾರ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಎಲ್ರಿಗೂ ಕೂಡ ಗೊತ್ತಿದೆ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಗಳು ಹೇಗಿದೆ ಅನ್ನುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕಗಳು ಕೂಡ ಇದೆ. ಜನರಲ್ಲಿ ಒಂದು ಕಡೆಯಲ್ಲಿ ಭಯ ಕೂಡ ಇದ್ದೇ ಇದೆ ಅನ್ನುವಂಥದ್ದು. ಅದನ್ನು ನಿವಾರಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇದೆ. ಇನ್ನು ನಮ್ಮ ಮೂಲಕ ಆಗ್ತಾ ಇರುವಂತಹ ಕಾರ್ಯಕ್ರಮಗಳು ಕೂಡ ನಿಮಗೆ ಗೊತ್ತಿದೆ. ನಿರಂತರವಾಗಿ ಈ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಜನರು ತಮ್ಮ ಸಮಸ್ಯೆಗಳು ಅಥವಾ ಇರುವಂತಹ ಅಭಿಪ್ರಾಯಗಳನ್ನ ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿಗಳ ಜೊತೆಗೆ ಹಂಚಿಕೊಳ್ಳುವಂತಹ ವೇದಿಕೆಯನ್ನ ಕೂಡ ನಾವು ಒದಗಿಸಿರುವಂತದ್ದು. ಸೊ ಇವತ್ತು ಕೂಡ ನಮ್ಮ ಅತಿಥಿಗಳಾಗಿ ಬಹಳ ಮುಖ್ಯವಾದ ವ್ಯಕ್ತಿ ಇರುವಂತವ್ರು. ಅಂದ್ರೆ ಇವತ್ತು ಭಾನುವಾರ, ಸಾಮಾನ್ಯವಾಗಿ ರಜೆಯ ದಿನ. ಎಲ್ಲರೂ ಕೂಡ ಅಧಿಕಾರಿ, ಸರ್ಕಾರಿ ಕಚೇರಿಗಳೆಲ್ಲವೂ ಕೂಡ ಸಾಮಾನ್ಯ ದಿನಗಳಲ್ಲಿ ಬಂದಾಗಿರುತ್ತೆ. ಆದ್ರೆ ಯಾವಾಗ ಭಾರತದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಜೊತೆಗೆ ಜಿಲ್ಲೆಯಲ್ಲಿ ಈ ಒಂದು ಕೊರೋನಾದ ಅಟ್ಟಹಾಸ ಆರಂಭ ಆಗುತ್ತೋ ಆವತ್ತು ಎಲ್ಲ ಸರ್ಕಾರಿ ಕಚೇರಿಗಳು, ಮುಖ್ಯವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು, ತಹಶೀಲ್ದಾರ್ಗಳ ಕಚೇರಿ ಇರ್ಬೋದು, ಜೊತೆಗೆ ಆರೋಗ್ಯ ಇಲಾಖೆಯ ಕಚೇರಿ ಇರ್ಬೋದು, ಎಲ್ಲರೂ ಸೇರಿ ಯಾವುದೇ ರಜೆ ಅನ್ನುವಂಥದ್ದನ್ನ ಮರೆತು ಈಗ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಅಷ್ಟು ಗಂಭೀರ ಆಗಿದೆ. ಜನರ ಆರೋಗ್ಯವನ್ನ ಕಾಪಾಡಬೇಕು. ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಹಗಲು ರಾತ್ರಿ ಸಮಯದ ಪರಿವೆಯೇ ಇಲ್ಲದೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇವತ್ತು ಎಲ್ಲ ಒಂದು ಜಿಲ್ಲೆಯಲ್ಲಿ ಉದ್ಭವಿಸಿರುವಂತಹ ಪರಿಸ್ಥಿತಿಗಳೇನಿದೆ ಅಥವಾ ಅದನ್ನ ನಿಯಂತ್ರಣ ಮಾಡೋದಿಕ್ಕೆ ಆಗ್ತಾ ಇರುವಂತಹ ಕೆಲಸಗಳೇನಿದೆ ಎಲ್ಲವನ್ನು ಕೂಡ ಜನರಿಗೆ ನೇರವಾಗಿ ತಿಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳಾಗಿರುವಂತಹ ಸಿಂಧು ಬಿ ರೂಪೇಶ್ ಮೇಡಮ್ ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಬ್ಯುಸಿ ಶೆಡ್ಯೂಲ್ನ ಮಧ್ಯೆ ಕೂಡ, ಕಾರ್ಯದ ಒತ್ತಡದ ಮಧ್ಯೆಯೂ ಕೂಡ ಜನರ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನ ತಿಳಿದುಕೊಳ್ಬೇಕು. ಜೊತೆಗೆ ಜಿಲ್ಲೆಯಲ್ಲಿ ಏನ್ ಆಗ್ತಾ ಇದೆ, ಎಷ್ಟೆಲ್ಲ ಕೆಲಸಗಳಾಗ್ತಾ ಇದೆ, ಇದನ್ನ ಜಿಲ್ಲೆಯ ಜನತೆಯ ಮುಂದೆ ಇಡುವಂತಹ ಪ್ರಯತ್ನಕ್ಕಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡಬೇಕು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಿಮಗೆ. ಅಂದ್ರೆ ಹಗಲು ರಾತ್ರಿ ಕೆಲಸಗಳಾಗ್ತಾ ಇದೆ, ಅಂದ್ರೆ ನಡುವೆ ಕೆಲವೊಂದು ಅಂದ್ರೆ ಊಹೆಗೂ ಮೀರಿ ಘಟನೆಗಳು ನಡೆದಿದ್ರು ಕೂಡ ಶಕ್ತಿಯನ್ನ ಮೀರಿ ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಸೊ ಇಂತಹ ಒಂದು ಒತ್ತಡದ ಮಧ್ಯೆ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸೊ ಅದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇರುವಂಥದ್ದು, ಜೊತೆಗೆ ಧನ್ಯವಾದಗಳನ್ನ ಈ ಎಲ್ಲ ಸೇವೆಯ ನಿಟ್ಟಿನಲ್ಲಿ ಅರ್ಪಿಸ್ತಾ ಇರುವಂಥದ್ದು. ಸೊ ಒಟ್ಟಾರೆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಗೊತ್ತಿದೆ. ಸೊ ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳೋದಿದ್ರೆ ಹೇಗಿದೆ ಮೇಡಮ್ ಈಗ ಜಿಲ್ಲೆಯ ಪರಿಸ್ಥಿತಿ ಅಂತ? ಎಲ್ಲರಿಗೂ ನಮಸ್ಕಾರ. ನಮ್ಮ ಜಿಲ್ಲೆಯ ಪರಿಸ್ಥಿತಿ ಸ್ವಲ್ಪ ಶುರುವಾದಾಗ ನಾವು ಎಲ್ಲರೂ ಬರ್ತಾ ಇದ್ರು, ಕ್ಯೂರ್ ಆಗಿ ಹೋಗ್ತಾ ಇದ್ರು, ಎಲ್ಲರೂ ಸಂತೋಷವಾಗಿದ್ವಿ. ಬಟ್ ಈ ವೈರಸ್ ಹೇಗೆ ಅಂತ ಹೇಳಿದ್ರೆ ಅದು ಇದೇ ರೀತಿ ಆಕ್ಟ್ ಮಾಡುತ್ತೆ ಅಂತ ಇನ್ನೂ ಗೊತ್ತೇ ಇಲ್ಲ. ಇಷ್ಟೇ ದಿನ ಇವಾಗ್ಲೇ ಬರುತ್ತೆ ಅಂತ ಗೊತ್ತಿಲ್ಲ. ಅಂದ್ರೆ ಅದಿನ್ನೂ ಸ್ಟಡಿ ಮಾಡ್ಬೇಕಾಗಿ ಬಂದಿದೆ. ಸೊ ಆ ರೀತಿ ಏನಾಗಿದೆ ಅಂದ್ರೆ ನಮ್ಮ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ನೀವು ನೋಡಿದ ಹಾಗೆ ಇನ್ನೊಂದು ಕ್ಲಸ್ಟರ್ ತರ ಡೆವಲಪ್ ಆಗಿದೆ ಬಂಟ್ವಾಳ ಕಸ್ಬಾ ಏರಿಯಾದಿಂದ. ಅನ್ಫಾರ್ಚುನೇಟ್ಲಿ ಇಬ್ರದ್ದು ಡೆತ್ ಕೂಡ ಆಗಿದೆ. ಆದ್ರೆ ಅದನ್ನೆಲ್ಲ ಏರಿಯಾ ಎಲ್ಲ ಕಂಟೈನ್ ಮಾಡಿ ನಾವು ಅವ್ರದ್ದು ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ರು ಅವರೆಲ್ಲಾರ್ದು ನಾವು ಪರೀಕ್ಷೆಗೆ ಒಳಪಡಿಸಿ ಎಲ್ಲ ರೀತಿ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದೀವಿ. ಸೊ ಇದೇನು ನಮ್ಗೆ ತಿಳಿಸ್ಕೊಟ್ಟಿದೆ ಅಂದ್ರೆ ಈ ರೋಗದಲ್ಲಿ ರಿಕವರಿ ರೇಟ್ ಚೆನ್ನಾಗೇ ಇದೆ. ತುಂಬಾ ಜನ ನೀವು ವರ್ಲ್ಡ್ ಓವರ್ ಇಂಡಿಯಾದಲ್ಲೂ ನೋಡಿದ್ರು ರಿಕವರಿ ರೇಟ್ ಚೆನ್ನಾಗಿದೆ. ಆದ್ರೆ ಯಾರಿಗೆ ವಯಸ್ಸು ಜಾಸ್ತಿ ಆಗಿದೆ ಮತ್ತೆ ಯಾರಿಗೆ ಮುಂಚೆನೆ ಇಮ್ಯುನಿಟಿ ಕಡಿಮೆ ಇರುತ್ತೆ, ಯಾವ್ದಾದ್ರು ಕೋಮಾರ್ಬಿಡ್ ಕಂಡೀಷನ್ಸ್ ಇರುತ್ತೆ, ಅಂದ್ರೆ ಯಾರಿಗಾದ್ರೂ ಕಿಡ್ನಿ ಪ್ರಾಬ್ಲಮ್ಸ್ ಇದೆಯಾ ಅಥವಾ ಆಸ್ಥಮ್ಯಾಟಿಕ್ ಇದಾರಾ ಅಥವಾ BP, ಶುಗರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಈ ರೀತಿ ಮುಂಚೆನೆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇದ್ದವರಿಗೆ ಇದು ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ನಮ್ಮ ಎಲ್ಲರ ಎಫರ್ಟ್ ಏನಿರ್ಬೇಕು ಅಂತಿದ್ರೆ ಈ ವರ್ಗದ ಜನಾಂಗ ಏನಿದ್ದಾರೆ ಅವ್ರಿಗೆ ನಾವು ತುಂಬಾ ಜಾಸ್ತಿ ಪ್ರೊಟೆಕ್ಷನ್ ಕೊಡಬೇಕಾಗಿದೆ. ಸೊ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ ಆಫ್ ಪೀಪಲ್ ಅಂದ್ರೆ ಅವರು. ಅದು ಅನ್ನುವಂಥದ್ದು ಅಂದ್ರೆ ಬಹುಶಃ ಕಳೆದ ಭಾನುವಾರಕ್ಕಿಂತ ಮುಂಚಿನ ಪರಿಸ್ಥಿತಿಗೂ ಆ ಬಳಿಕದ ಪರಿಸ್ಥಿತಿಗೂ ಇಲ್ಲಿ ವ್ಯತ್ಯಾಸಗಳಾಗಿದೆ ಅನ್ನುವಂಥದ್ದು. ಬಹುಶಃ ನಾವೆಲ್ಲವೂ ಶೂನ್ಯಕ್ಕೆ ತಲುಪಿ ಬಿಡ್ತೇವೆ ಅನ್ನುವಂತಹ ನಿರೀಕ್ಷೆಗಳಲ್ಲಿ ಇದ್ವಿ. ಅಂದ್ರೆ ಬಹುಶಃ ನಮ್ಮಲ್ಲೂ ಕೂಡ ಲಾಕ್ಡೌನ್ ನ ನಿಯಮಗಳು ಸಡಿಲಿಕ್ಕೆ ಕಾಣಬಹುದು ಎನ್ನುವಂತ ದೂರದ ನಿರೀಕ್ಷೆ ಎಲ್ಲೋ ಇತ್ತು. ಆದ್ರೆ ಅದಾಗಿಲ್ಲ. ಆ ಬಳಿಕದ ಪರಿಸ್ಥಿತಿಗಳು 2 ಸಾವು ಕೂಡ ಸಂಭವಿಸಿರುವಂತದ್ದು. ಸೊ ಇದರ ಬಗ್ಗೆ ಹೇಳೋದಿದ್ರೆ? ಈಗ ಲಾಕ್ಡೌನ್ ಇಂದ ಸಹಾಯ ಅಂತೂ ಖಂಡಿತವಾಗಿ ಆಗಿದೆ. ಯಾಕೆಂದ್ರೆ ಲಾಕ್ಡೌನ್ ಇಂದ ಏನಾಯ್ತು ಅಂದ್ರೆ ತುಂಬಾ ಜನ ಹೊರಗೆ ಬಂದು ಮಿಕ್ಸ್ ಆಗೋದು ಎಲ್ಲ ತಪ್ಪು. ಆದ್ರೆ ಲಾಕ್ಡೌನ್ ಇವಾಗ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರು ಸ್ಲೋಲಿ ಅದನ್ನ
ಹೇಗೆ ಅದರಿಂದ ಹೇಗೆ ಹೊರಗೆ ಬರೋದು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದಾಗೆ ಇದು ಒಂದು ಸ್ಟ್ರೈನ್ ಆಫ್ ವೈರಸ್ ಹೊರಟೆ ಹೋಯ್ತು ಅಂತಾನು ನಾವು ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಅದ್ರದ್ದು ಹೇಗೆ ಇನ್ನು ಸ್ಟಡೀಸೇ ತುಂಬಾ ಆಗ್ಬೇಕು. ಇನ್ನು ವ್ಯಾಕ್ಸಿನ್ಗಳು ಎಲ್ಲೂ ಆಗಿಲ್ಲ. ಹೋಗ್ಲಿ ಟ್ರೀಟ್ಮೆಂಟ್ಗೆನೆ ಇವಾಗ ನಿನ್ನೆ ಬೆಂಗಳೂರಲ್ಲಿ ಪ್ಲಾಸ್ಮಾ ಶುರು ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ತುಂಬಾ ಕಡೆ ತುಂಬಾ ವಿಷಯಗಳು ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು ಒಂದ್ ಸರ್ಟನ್ಟಿಯಿಂದ ಈಗ್ಲೇ ಹೋಗುತ್ತೆ, ಇವಾಗ 3ನೇ ತಾರೀಕು ಹೊಟ್ಟೋಗುತ್ತೆ ಅಂತ ಅಲ್ಲ ಅದು. ಸೊ ಅದಕ್ಕೆ ನಾವು ರೆಡಿ ಇರ್ಬೇಕು. ಮತ್ತೆ ಹೆದರ್ಕೊಂಡ್ರಾಗಲ್ಲ, ಅದನ್ನ ಫೇಸ್ ಮಾಡಕ್ಕೆ ರೆಡಿ ಇದ್ದು ಹೇಗೆ ಬಂದ್ರು ಅದನ್ನ ಮುಂದೆ ನೋಡ್ಕೊಂಡು ವಿ ಹ್ಯಾವ್ ಟು ಗೋ ಹೆಡ್ ಅಂಡ್ ಫೇಸ್ ಇಟ್. ಮತ್ತೆ ಆಸ್ ಅಗೇನ್ ಐ ಟೋಲ್ಡ್ ಯು, ಇವಾಗ ಅನ್ಫಾರ್ಚುನೇಟ್ ಕೇಸಸ್ ಕೂಡ ಅವರು ಹಲವಾರು ವರ್ಷಗಳಿಂದ ಅವರು ಅಫೆಕ್ಟೆಡ್ ಇತ್ತು, ಬೇರೆ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಆ ನಿಟ್ಟಿನಲ್ಲಿ ನಾವು ತುಂಬಾ ಕ್ರಮಗಳನ್ನು ತಗೋಬೇಕಾಗಿದೆ. ಜನರು ಕೂಡ ಈಗ ಅವ್ರ ಮನೇಲಿ ಈ ರೀತಿ ಈ ವರ್ಗದ ಜನ ಇದ್ರು ಅಂದ್ರೆ ಎಲ್ಲಾರ ಮನೇಲೂ ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಸೊ ಅವರಿಗೆ ನಾವು ಜಾಸ್ತಿ ಕಾಳಜಿ ಕೊಡ್ಬೇಕು. ಅವ್ರನ್ನ ನಾವು ಹೆಚ್ಚು ಬೇರೆಯವರಿಂದ ದೂರ ಇಡಬೇಕು. ಅಂದ್ರೆ ಈ ಸೋಷಿಯಲ್ ಡಿಸ್ಟೆನ್ಸ್ ಆಕ್ಚುಲಿ ಅಲ್ಲಿ ಆಗ್ಬೇಕು, ತುಂಬಾ ಮುಖ್ಯವಾಗಿ ಆ ಲೆವೆಲ್ ಅಲ್ಲಿ ಆದ್ರೆ ಮನೆಗಳಲ್ಲೂ ಆಗ್ಬೇಕು. ಆ ಮಟ್ಟಿನಲ್ಲಿ ಜಾಗೃತಿ ಮೂಡಬೇಕು ಅನ್ನೋದು. ಎಸ್, ಈಗ ಪ್ರಥಮವಾಗಿ ಕರೆ ಹೊಂದಿದೆ, ಅದನ್ನ ಸ್ವೀಕಾರ ಮಾಡೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ನಾನು ಹತ್ತಾವರದಿಂದ ಮಾತಾಡುದು. ಹಲೋ, ತಮ್ಮ ಹೆಸರು? ಶಾಂತಪ್ಪ ಅಂತ. ಶಾಂತಪ್ಪ, ಹತ್ತಾವರದಿಂದ. ಎಸ್, ಮಾತಾಡಿ. ಜಿಲ್ಲಾಧಿಕಾರಿ ಮೇಡಮ್ ಇದ್ದಾರೆ, ಮಾತಾಡಿ. ಹಲೋ ಹಲೋ, ಮಾತಾಡಿ ಸರ್, ಮಾತಾಡಿ. ಹಲೋ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಸ್, ಮೇಡಮ್ ಇದ್ದಾರೆ, ಮಾತಾಡಿ. ಡಿಸಿ ಮೇಡಮ್. ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ನನ್ನ ಒಂದು ಪ್ರಶ್ನೆ ಹೇಳಿ. ಈಗ ಕರೋನಾದಲ್ಲಿ ಜಿಲ್ಲಾಡಳಿತದಿಂದ ತುಂಬಾ ಕೆಲಸ ಆಗಿದೆ, ಅದರಲ್ಲಿ ನಿಮ್ಮ ಶ್ರಮ ತುಂಬಾ ಇದೆ, ಅದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಮಧ್ಯೆ ಈ ಕೊರೋನಾ ಸ್ಟಾರ್ಟ್ ಆಗುವ ಸಂದರ್ಭದಲ್ಲಿ ನೋಡಲ್ ಆಫೀಸರ್ ಆಗಿ ಇವರು ಪೊನ್ನೂರಾಜ್ ಅವರು ಬಂದಿದ್ರು. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಇಷ್ಟೆಲ್ಲ ಅವರ ಪಾತ್ರ ಏನಂತ ಗೊತ್ತಾಗ್ತಾ ಇಲ್ಲ ಜನರಿಗೆ. ಈಗ ನನ್ನಂತೆ ಸಾರ್ವಜನಿಕ ಅನೇಕರಿಗೆ ಇಂತ ಒಂದು ಕುತೂಹಲ ಇದೆ. ಈಗ ರಾಜ್ಯ ಸರ್ಕಾರದವರು ಹಲವಾರು ಸೀನಿಯರ್ ಆಫೀಸರ್ಸ್ನ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಬ್ಬರನ್ನ ನಾಮಿನೇಟ್ ಮಾಡಿ ಕಳಿಸ್ತಾ ಇರ್ತಾರೆ, ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಹೇಗೆ ನಡೀತಿದೆ ಅಂತ. ಸೊ ಅವರ ಡೈರೆಕ್ಷನ್ಸ್ ಮೇಲೆ ಬಂದು ನಮ್ಗೆ ಎಲ್ಲರೂ ಅಂದ್ರೆ ಮಾರ್ಗದರ್ಶನ ಕೊಡ್ತಾರೆ. ಸೊ ಆ ರೀತಿ ನಡೆಯುತ್ತೆ ಅಷ್ಟೇ. ಆ ರೀತಿ ಆಗ್ತಾ ಇದೆ. ಎಸ್, ಧನ್ಯವಾದಗಳು ಶಾಂತಪ್ಪ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಈ ಒಂದು ಕೋವಿಡ್-19 ವಿರುದ್ಧ ಎಲ್ಲಾ ಕಡೆ ಹೋರಾಟ ನಡೀತಾ ಇದೆ. ಜಿಲ್ಲೆಯಲ್ಲೂ ಕೂಡ ನಿಂತಿಲ್ಲ, ನಿರಂತರವಾಗಿ ರಾತ್ರಿ ಹಗಲು ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಕೆಲವೊಂದು ಚಾಲೆಂಜ್ಗಳು ಕೂಡ ಎದುರಾಗುತ್ತೆ ಅನ್ನುವಂಥದ್ದು. ಸೊ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮುಖ್ಯವಾಗಿ ಎದುರಿಸಿದಂತಹ ಚಾಲೆಂಜ್ಗಳು ಏನೆಲ್ಲ ಅನ್ನುವಂಥದ್ದು ಮೇಡಮ್? ಚಾಲೆಂಜಸ್ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಟರ್ಮ್. ಚಾಲೆಂಜಸ್ ಅಂದ್ರೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಚಾಲೆಂಜ್ ಇರುತ್ತೆ. ಫಸ್ಟ್ಲಿ ಈ ರೋಗದ ಬಗ್ಗೆನೆ ಹೆಚ್ಚು ಇನ್ನು ತಿಳ್ಕೊಬೇಕಾಗಿದೆ ಎಲ್ಲಾ ಕಡೆಯಿಂದಾನು. ಈಗ ಇಟ್ಸ್ ಅ ವರ್ಕ್ ಇನ್ ಆಕ್ಷನ್. ಇವಾಗ ಅನ್ನಿಸ್ಬೋದು ಜನರಿಗೆ, ಇವ್ರು ಯಾಕೆ ಇಷ್ಟೊಂದ್ಸರಿ ಚೇಂಜ್ ಮಾಡ್ತಾರೆ, ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರ ಅಂತ. ಬಟ್ ದ ಪಾಯಿಂಟ್ ಇಸ್ ದಟ್ ಇದು ಹೇಗೆ ಮುಂದೆವರಿಯುತ್ತೆ, ಮುಂದೆ ಇಟ್ಸ್ ನೋ ಸರ್ಟನ್ಟಿ ಅಲ್ಲ, ಇದು ಹೀಗೆ ಆಗುತ್ತೆ. ನಾನು ಆಗ್ಲೇ ಹೇಳ್ದೆ 3ನೇ ತಾರೀಕು ಆದ್ಮೇಲೆ ರೋಗ ಹೊಟ್ಟೋಗುತ್ತೆ ಅಂತ ಅಲ್ಲ ಅದು. ಸೊ ದೇರ್ ಇಸ್ ನೋ ಸರ್ಟನ್ಟಿ. ಮತ್ತೆ ಇದು ಒಂದು ಎಕ್ಸ್ಟ್ರಾರ್ಡಿನರಿ ಫೇಸ್ ನಮ್ಮ ಎಲ್ಲಾರ ಜೀವನದಲ್ಲೂ. ಈ ತರ ಒಂದ್ ಲಾಸ್ಟ್ ಪ್ಯಾಂಡಮಿಕ್ ಅಂತ 100 ವರ್ಷ ಮುಂಚೆ ಆಗಿದ್ದು, ಅದಾದ್ಮೇಲೆ ಯಾವ್ದು ವರ್ಲ್ಡ್ ಓವರ್ ಈ ತರ ಆಗಿರ್ಲಿಲ್ಲ. ಸೊ ಯಾರೇ ಫೇಸ್ ಮಾಡ್ತಾ ಇದ್ದಾರೆ, ಅದು ಜನಸಾಮಾನ್ಯರಿರ್ಬೋದು ಅಥವಾ ಡಾಕ್ಟರ್ಸ್ ಇರ್ಬೋದು ಅಥವಾ ಯಾರೇ ಇರ್ಬೋದು, ಎಲ್ಲರಿಗೂ ಇಟ್ಸ್ ಅ ನ್ಯೂ ಥಿಂಗ್ ಅಂಡ್ ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್ ಆಲ್ಸೋ ಬಿಕಾಸ್ ಆಫ್ ದಿ ಅನ್ಸರ್ಟನಿಟಿ. ಸೊ ದಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಬರ್ತೇನೆ ಮೇಡಮ್, ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ಎಸ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಂಜುನಾಥ್ ಅಂತ, ಬಂಟ್ವಾಳದಿಂದ. ಮಂಜುನಾಥ್, ಬಂಟ್ವಾಳದಿಂದ. ಎಸ್, ಡಿಸಿ ಮೇಡಮ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ, ಹೇಳಿ. ನಮ್ದು ಈ ತಿಂಗಳ ರೇಷನ್ ತಗೊಳ್ಳಿಕ್ಕಾಗ್ಲಿಲ್ಲ, ಹಾಗೆ ತಗೊಳ್ಬೋದಾ? ರೇಷನ್ ತೆಗೆದುಕೊಳ್ಳೋದಿಕ್ಕೆ ಆಗಿಲ್ಲ ಅಂದ್ರೆ ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು? ಅಂದ್ರೆ ನಮ್ದು ಊರು ಬಂಟ್ವಾಳ. ನಾನು ಕಾರ್ಕಳದಲ್ಲಿ ಇದ್ದೇನೆ ಈಗ 40 ದಿವಸ ಬಂದು, ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಬರುವ ತಿಂಗಳು ತಗೊಳ್ಬೋದಾ ಅಂತ. ನಿಮ್ಮ ಡೀಟೇಲ್ಸ್ ಇಲ್ಲಿ ತಗೊಳ್ತೀವಿ, ತಗೊಂಡ್ಬಿಟ್ಟು ಅಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಇಂದ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ಈ ಕಾರ್ಕಳದಲ್ಲಿ ಇದಾರೆ ಅವರು.
ಮನೆಯಲ್ಲಿ ಬಂಟ್ವಾಳದಲ್ಲಿದೆ ಹಾಗೆ. ಎಸ್ ಎಸ್ ಆಫೀಸ್ ಇಂದ ಫೋನ್ ಮಾಡಿಸ್ತೀನಿ ಅಪ್ಪ ನಿಮ್ಮ ಡೀಟೇಲ್ಸ್ ತಗೊಂಡು. ಎಸ್ ಥ್ಯಾಂಕ್ ಯು ಶಾಂತಪ್ಪ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್ ಅಂದ್ರೆ ಬಹುಶಃ ಇಲ್ಲಿ ಇರುವಂತಹ ಸವಾಲುಗಳಂದ್ರೆ ಇದು ಹೇಗೆ ಅಂತ ಗೊತ್ತಿಲ್ಲ, ಇಂತಹ ವಿಚಾರಗಳು ಈ ಹಿಂದೆ ಬಂದಿರಲಿಲ್ಲ, ಹೊಸತು ಅನ್ನುವಂಥದ್ದು. ಸೊ ಅದು ಇಲ್ಲಿ ಮುಖ್ಯವಾಗಿರುವಂತಹ ಅದು ಎಲ್ಲರಿಗೂ, ಇಲ್ಲಿ ಅಂತ ಅಲ್ಲ, ವರ್ಲ್ಡ್ ಓವರ್ ಅದೇ ಇರೋದು ಇಶ್ಯೂ. ಅಂಡ್ ಸೆಕೆಂಡ್ ಅದು ಬಂದ್ಮೇಲೆ 2 ತರ ಬರುತ್ತೆ. ಒಂದು ಮೆಡಿಕಲ್ ಇಶ್ಯೂಸ್, ಇನ್ನೊಂದು ನಾನ್ ಮೆಡಿಕಲ್ ಇಶ್ಯೂಸ್. ಸೊ ಮೆಡಿಕಲ್ ಇಶ್ಯೂಸ್ ಅಂದ್ರೆ ನಾವು ಎಲ್ಲದಕ್ಕೂ ರೆಡಿ ಆಗಿರ್ತೀವಿ. ಫಾರ್ ಇನ್ಸ್ಟೆನ್ಸ್ ಈಗ ಒಂದು ಕೋವಿಡ್ ಹಾಸ್ಪಿಟಲ್ ಅಂತ ಮಾಡಿದ್ವಿ, ಎಂಟೈರ್ ವೆನ್ಲಾಕ್ ಹಾಸ್ಪಿಟಲ್ ನ ನಾವು ಕನ್ವರ್ಟ್ ಮಾಡಿದ್ವಿ. ನಿಮಗೆ ತಿಳಿದಿರೋ ಹಾಗೆ ವೆನ್ಲಾಕ್ ಹಾಸ್ಪಿಟಲ್ ಅಂತೂ ಸುತ್ತಮುತ್ತ ಪಾಪ ಎಲ್ಲಾ ಜಿಲ್ಲೆವರೆಗೂ ಅದೊಂದು ಫೋಕಲ್ ಪಾಯಿಂಟ್ ಆಗಿತ್ತು. ಸೊ ಅದು ಈಸಿ ಡಿಸಿಷನ್ ಏನಾಗಿರ್ಲಿಲ್ಲ ಅಂದ್ರೆ ಟು ಕನ್ವರ್ಟ್. ಆದ್ರೆ ಇಲ್ಲಿರೋ ಬೇರೆ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಸ್ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಸೊ ಅವ್ರ ಜೊತೆ ಸೇರ್ಕೊಂಡು ಫಸ್ಟ್ ನಾವು ಅಲ್ಲಿರೋ ಯಾರು ಇನ್ ಪೇಷಂಟ್ಸ್ ಇದ್ರು ಅವ್ರನ್ನೆಲ್ಲ ಶಿಫ್ಟ್ ಮಾಡ್ಬೇಕಾಗಿ ಬಂತು. ಮತ್ತೆ ಹೊಸಾಗಿ ಬರೋ ಪೇಷಂಟ್ಸ್ಗೂ ಕೂಡ ನಾವು ಬೇರೆ ಕಡೆ ವ್ಯವಸ್ಥೆ. ಸೊ ಆ ರೀತಿ ಚಾಲೆಂಜಸ್. ಅಂಡ್ ಸೆಕೆಂಡ್ಲಿ ಕೋವಿಡ್ ಇಟ್ ಸೆಲ್ಫ್ ಟ್ರೀಟ್ಮೆಂಟ್ ಇರ್ಬೋದು, ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಆ ರೀತಿ ದಟ್ ಇಸ್ ಅ ಮೆಡಿಕಲ್ ಚಾಲೆಂಜ್. ನಾನ್ ಮೆಡಿಕಲ್ ಚಾಲೆಂಜ್ ತುಂಬಾ ಸಿವಿಯರ್ ಆಗಿರುತ್ತೆ, ಯಾಕೆಂದ್ರೆ ಅದು ಸೋಷಿಯಲ್ ಇಶ್ಯೂ. ಅದು ಫಸ್ಟ್ ಜನರಿಗೆ ಅವೇರ್ನೆಸ್ ಕೊಡ್ಬೇಕಾಗಿ ಬರುತ್ತೆ. ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಬೇಕು, ನಾವೆಲ್ಲರಿಗೂ ಇವಾಗ ಹೇಳ್ತಾ ಇದೀವಿ, ದಯವಿಟ್ಟು ಏನ ಕವರ್ ಮಾಡ್ಕೊಂಡ್ ಬನ್ನಿ, ನಿಮ್ಮ ಮಾಸ್ಕ್ ಸಮ್ ಸಾರ್ಟ್ ಆಫ್ ಕವರಿಂಗ್ ಇರ್ಬೇಕಾಗತ್ತೆ, ದೂರ ನಿಂತ್ಕೊಳ್ಳಿ. ಸೊ ಈ ಬರ್ತಾ ಬರ್ತಾ ಕ್ರಮೇಣ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಆದ್ರೆ ಇನಿಷಿಯಲಿ ತುಂಬಾ ಚಾಲೆಂಜಸ್ ಇರುತ್ತೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಈಗ್ಲೂ ಕೂಡ ನಮ್ ದೇಶದಲ್ಲಿ ಕ್ರೌಡಿಂಗ್ ಈಸ್ ಅ ಪ್ರಾಬ್ಲಮ್, ಯಾಕೆಂದ್ರೆ ಪಾಪ್ಯುಲೇಷನ್ ಜಾಸ್ತಿ, ಡೆನ್ಸಿಟಿ ಜಾಸ್ತಿ. ಇವಾಗ ಕ್ರಮೇಣ ಈ ಲಾಕ್ ಡೌನ್ ಸಡಿಲ ಆಗ್ತಾ ಬಂದ್ರೆ ನಮಗ್ ಮತ್ತೆ ಕ್ರೌಡ್ ಜಾಸ್ತಿ ಆಗುತ್ತೆ. ಎಲ್ಲಿ ಕ್ರೌಡ್ ಜಾಸ್ತಿ ಆಗುತ್ತೋ ಅಲ್ಲಿ ಇನ್ಫೆಕ್ಷನ್ ಹರಡುತ್ತೆ. ಸೊ ಇದು ದಟ್ ಈಸ್ ಆಕ್ಚುಲಿ ದ ಮೋರ್ ಸೀರಿಯಸ್ ಚಾಲೆಂಜ್. ಅಂದ್ರೆ ನಮ್ಗೆ ಈ ಸೋಷಿಯಲ್ ಅರಿವನ್ನ ಮೂಡಿಸುವಂತ ಅಂಡ್ ಇದನ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಇದು ಇವತ್ತಿನ ದಿನ ಮುಗಿಯಲ್ಲ. ಇದು ಸುಮಾರು ಈಗ ನಾವ್ ಏನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾನ್ಸೆಪ್ಟ್ ಏನ್ ಹೇಳ್ತೀವಿ, 1 ಮೀಟರ್ ದೂರ ನಿಂತ್ಕೊಳ್ಳಿ, ಯಾರಿಗೂ ಈ ತರ ಟಚ್ ಮಾಡಬಾರ್ದು, ನಿಮ್ ಕಣ್ಣು ಮೂಗುನ್ನ ಮುಟ್ಕೋಬಾರ್ದು, ಕೈ ತೊಳ್ಕೋಬೇಕು, ಇದು ನಮ್ದು ಲೈಫ್ದು ಒಂದು ಪಾರ್ಟ್ ಆಗ್ಬಿಡ್ಬೇಕು. ನಿಜ ನಿಜ. ಇದು ಇಷ್ಟೇ ದಿನಕ್ಕೆ ಮುಗಿಯುತ್ತೆ, ಕೇವಲ ಕೊರೋನಾ ಟೈಮ್ ಅಲ್ಲಿ ಮಾತ್ರ ಅಲ್ಲ, ಇದು ದಿನನಿತ್ಯದ ಭಾಗ ಆಗ್ಬೇಕಾಗುತ್ತೆ. ಬಿಕಾಸ್ ಇದು ಮುಂದೆ ಈ ಇನ್ಫೆಕ್ಷನ್ ಇರುವಾಗ್ಲೇ ಎಲ್ಲಾನು ಕೂಡ ನಾವು ನಮ್ ಪರ್ಸನಲ್ ಹೈಜೀನ್ ಮತ್ತೆ ಇಮ್ಯುನಿಟಿ, ನಮ್ ಇಮ್ಯುನಿಟಿ ನಾವ್ ಇಂಪ್ರೂವ್ ಮಾಡ್ಕೋಬೇಕು. ಪರ್ಸನಲ್ ಹೈಜೀನ್ ಇರಬೇಕು, ಅದನ್ನ ಮಾತ್ರ ಯಾರು ಮರಿಬಾರ್ದು. ಸೊ ಇದು ಪ್ರತಿಯೊಬ್ಬ ಪ್ರಜೆಯಲ್ಲೂ ಇದು ಹೋಗ್ಬೇಕು, ದಿಸ್ ಇನ್ಫಾರ್ಮೇಶನ್. ಎಸ್, ಅದು ಅಂದ್ರೆ ಬಹುಶಃ ಜೀವನದ ರೂಢಿ ಆದ್ರೆ ಮುಂದಕ್ಕೆ ಇಂತಹ ಸಂದರ್ಭಗಳಿಂದ ಪಾರಾಗಬಹುದು ಅಂತ ತುಂಬಾ ಮುಖ್ಯ. ಎಸ್ ಎಸ್. ಈಗ ಮತ್ತೊಂದು ಕರೆ ಇದೆ ಮೇಡಮ್. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಎಸ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಮೇಡಮ್? ಸರ್ ವಿಜಯ್ ಮಾತಾಡ್ತಿದ್ರು ಸುರತ್ಕಲಿಂದ. ವಿಜಯ್ ಅವರು ಸುರತ್ಕಲಿಂದ. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ವಿಜಯ್ ಅವರೇ, ಹೇಳಿ. ಮೇಡಮ್, ಈಗ ಮಾಸ್ಕ್ ಕಂಪಲ್ಸರಿ ಅಂತ ಮಾಡಿದ್ದಾರೆ. ಆ ಮಾಸ್ಕ್ ಕೆಲವರು ಖರ್ಚಿಪಲ್ಲಿ ಮುಚ್ತಾರೆ, ಖರ್ಚಿಪಲ್ಲಿ ಮೂಗು ಮುಖ ಎಲ್ಲ. ಅದು ಸೇಫ್ಟಿಯಾ? ಆ ತರದ ಮಾಸ್ಕ್ ಅನ್ನ ಹಾಕ್ಬೋದಾ? ಈಗ ಮಾಸ್ಕ್ ಬಗ್ಗೆ ಪ್ರೆಸೆಂಟ್ ಗೈಡ್ಲೈನ್ಸ್ ಹೇಳ್ತೀನಿ. ಬಟ್ಟೆ ಮಾಸ್ಕ್ ಕೂಡ ಅಂದ್ರೆ ಮನೇಲೆ ಕೂಡ ಬಟ್ಟೆ ಮಾಸ್ಕ್ ತರ ಹಾಕೋಬಹುದು ಅಂತ ಹೇಳ್ತಿದೀವಿ. ಬಟ್ ಅದರಿಂದ ರೋಗ ತಪ್ಸ್ಲಿಕ್ಕಾಗುತ್ತೆ ಅಂತಲ್ಲ, ಅದು 2 ರೀತಿ ಹೆಲ್ಪ್ ಆಗುತ್ತೆ. ಒಂದು, ನಮ್ಗೇನು ಅಫೆಕ್ಟ್ ಆಗಿಲ್ಲದೆ ಇದ್ರು ಆದಷ್ಟು ನಮ್ಮ ಈ ಮೂಗು ಬಾಯಿ ಅದನ್ನೆಲ್ಲ ನಾವು ಕವರ್ ಮಾಡ್ತೀವಿ. ಸೊ ಈವನ್ ಇಫ್ ಯಾರಾದ್ರೂ ಹತ್ರ ಬಂತು ಅಂದ್ರು ದೇರ್ ಇಸ್ ಸಮ್ ಪ್ರೊಟೆಕ್ಷನ್ ಅನ್ನೋದು. ಸೆಕೆಂಡ್ಲಿ, ನಾವು ಏನಾದ್ರೂ ಇನ್ಫೆಕ್ಟ್ ಆಗಿದ್ರು ಆದಷ್ಟು ಕಡಿಮೆ ಮಾಡೋಣ ಅಂತ. ಸೊ ದಿ ಮಾಸ್ಕ್ ಎಲ್ಲರೂ ಧರಿಸ್ಬೇಕು ಅಂತ ಹೇಳೋದು ಅದಕ್ಕೆ. ಮತ್ತೆ ಎಲ್ಲರೂ ಈ ಏನಂತಾರೆ, ಅಂಗಡಿಯಲ್ಲಿ ಸಿಗೋ ಮಾಸ್ಕ್ ಯೂಸ್ ಮಾಡ್ಬೇಕು ಅನ್ನೋದನ್ನು ಯಾರು ಪ್ರಮೋಟ್ ಮಾಡ್ತಾ ಇಲ್ಲ. ಬಟ್ಟೆ ಮಾಸ್ಕ್ ನಾವ್ ಎಷ್ಟೊಂದು ವಿಡಿಯೋಸ್ ಇವಾಗ ರೆಗ್ಯುಲರ್ ವಿಡಿಯೋಸ್ ಸಿಗುತ್ತೆ ಹೇಗೆ ಮಾಡ್ಬೋದು ಅಂತ. ಅಂತದನ್ನ ಯೂಸ್ ಮಾಡಿದ್ರೆ ರೀಯೂಸಬಲ್, ಬಟ್ ಅದನ್ನೆಲ್ಲ ನೀಟಾಗಿ ತೊಳಿಬೇಕಾಗತ್ತೆ, ಡಿಸ್ಇನ್ಫೆಕ್ಟ್ ಮಾಡ್ಬೇಕಾಗತ್ತೆ. ಬಟ್ ಈಸಿ, ಕುದಿಯೋ ನೀರಲ್ಲಿ ಉಪ್ಪು ಹಾಕಿ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಮಾಡ್ಬೇಕಾಗತ್ತೆ. ಸೊ ಇದನ್ನು ನಾನು ಅವಾಗ್ಲೇ ಹೇಳ್ದಾಗೆ ಇದು ಪಾರ್ಟ್ ಆಫ್ ಅವರ್ ಡೈಲಿ ಲೈಫ್ ಆಗ್ಬೇಕಾಗಿದೆ. ಸೊ ಇದು ನಾವು ಹೆಚ್ಚು ಮಾಡ್ದಂಗೆ ಆದಷ್ಟು ಕಡಿಮೆ ಮಾಡೋಣ ಅಂತ. ಇದರಿಂದ ರೋಗ ಹೋಗುತ್ತೆ ಅಲ್ಲ, ಖಂಡಿತವಾಗ್ಲೂ ಇಲ್ಲ. ಮುಖ್ಯವಾಗಿ ಅದರ ಉದ್ದೇಶ ಇರುವಂತದ್ದು ನಮ್ಮ ಒಂದು ಪ್ರೊಟೆಕ್ಷನ್ ಗೆ, ನಮ್ಮ ಪ್ರೊಟೆಕ್ಷನ್ ಬೇರೆಯವ್ರದ್ದು ಪ್ರೊಟೆಕ್ಷನ್. ಇದು ಸುಮಾರು ದೇಶಗಳಲ್ಲಿ ಕ್ಯಾಂಪೇನ್ ಆಗು ನಡೆದಿದೆ.
ಈ ಮಾಸ್ಕ್ ಕ್ಯಾಂಪೇನ್ ಹಲವಾರು ದೇಶಗಳ ಎಕ್ಸಾಂಪಲ್ಸ್ ಕೂಡ ಇದೆ. ಅಲ್ಲಿ ಅಂತೂ ಮನೆ ಹೊರಗೆ ಬರಕ್ಕೆ ಬಿಡೋದಿಲ್ಲ ಎನಿ ಕವರಿಂಗ್ ಮಾಡದೇ ಇದ್ರೆ ಅನ್ನೋ ತರ. ಸೊ ಕೆಲವು ಸ್ಟಡೀಸ್ ಹೇಳುತ್ತೆ ಅದರಿಂದ ಅವ್ರಿಗೆ ಹೆಲ್ಪ್ ಕೂಡ ಆಗಿದೆ ಅಂತ. ಸೊ ಅದೊಂದು ಕಾರಣ ಇಟ್ಕೊಂಡು ನಮ್ಮ ದೇಶದಲ್ಲೂ ಕೂಡ ಅದನ್ನ ಆದಷ್ಟು ಪ್ರಮೋಟ್ ಮಾಡ್ತಾರೆ. ಅಂದ್ರೆ ನಮ್ಮ ಕಾಳಜಿ, ನಮ್ಮ ಆರೋಗ್ಯದ ಹಿತರಕ್ಷಣೆ, ನಮ್ಮದು ಮತ್ತೆ ಬೇರೆಯವ್ರಿಗೂ ಕಾಳಜಿ, ಸಮಾಜದ್ದು ಅನ್ನುವಂತ. ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ಸರ್ ನಿಶಾನ್ ಅಂತ ವಾಮಂಜೂರಿಂದ. ಎಸ್, ನಿಶಾನ್ ಅವರು ವಾಮಂಜೂರಿಂದ. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ಡಿಸಿ ಮೇಡಮ್. ನಮಸ್ತೆ ಜಿಲ್ಲಾಧಿಕಾರಿಗಳಿಗೆ. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಮೊದಲಿಗೆ ನೀವು ಕಾರ್ಯವೈಖರಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನನ್ನದೊಂದು ಪ್ರಶ್ನೆ ಏನಂದ್ರೆ, ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಬಂಟ್ವಾಳ ತಾಲೂಕಿನ 75 ವರ್ಷದ ವೃದ್ಧೆ ಸಾವನ್ನಪ್ಪಿದ್ರು. ಆ ಹೆಣವನ್ನು ಒತ್ತಿಸೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲದ ಕೂಡ ಮೂಡುಶೆಡ್ಡೆ ಪರಿಸರದ ಜನ ಮತ್ತು ಪಚ್ಚನಾಡಿ ಪರಿಸರದ ಜನ ಆ ಹೆಣವನ್ನು ಒತ್ತಿಸಲು ಬಿಡ್ಲಿಲ್ಲ. ಯಾಕೆ ಈ ತರ ಘಟನೆ ಆಯ್ತು ಮೇಡಮ್? ಮುಂದಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ. ಅಂದ್ರೆ ಅಪಾಯ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಈ ರೀತಿಯ ಪರಿಸ್ಥಿತಿಗಳು ಉದ್ಭವ ಆಯ್ತು ಅನ್ನೋದು. ಈಗ ಕೊರೋನಾ ವಿಷಯದಲ್ಲಿ ಸ್ವಲ್ಪ ಎಲ್ಲಾ ಕಡೆನೂ ಒಂದು ಪ್ಯಾನಿಕ್ ಮೋಡ್ ಇದೆ. ಫಸ್ಟ್ ಅದು ಒಂಥರ ಹೇಗೆ ಅಂದ್ರೆ ಈ ತರ ಸೈನ್ ವೇವ್ ತರ ಮುಂಚೆ ಎಲ್ಲರೂ ಹೆದರ್ಕೊಂಡ್ರು, ಒಂದ್ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಿದ್ದಂಗೆ ಓಕೆ ಅನ್ಕೊಂಡು ಮತ್ತೆ ಹೆದರಿಕೆ. ಸೊ ಆ ರೀತಿ ಮೂವ್ ಆಗ್ತಾ ಇದೆ. ನಾವು ಪಬ್ಲಿಕ್ ಅವೇರ್ನೆಸ್ ತುಂಬಾ ಮುಖ್ಯ. ಅದು ಎಷ್ಟು ಕೊಟ್ರು ಕಡಿಮೆನೆ. ಈ ಒಂದು ಇನ್ಸಿಡೆಂಟ್ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್, ಬಟ್ ಅದು 100% ಆಗಿರೋದು ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ, ತಪ್ಪು ಮಾಹಿತಿಗಳಿಂದ ಇದು ಆಗಿರುವಂಥದ್ದು. ಸೊ ಅದಾದ್ಮೇಲೆ ನಾವು ಹಲವಾರು ಜನ ವೆರಿ ವೆಲ್ ನೋನ್ ಡಾಕ್ಟರ್ಗಳಿಂದ ಅವ್ರನ್ನೆಲ್ಲ ನಾವು ಕೇಳ್ಕೊಂಡು ಅವ್ರ ಥ್ರೂ ಸೈಂಟಿಫಿಕಲಿ ರೀಚ್ ಔಟ್ ಆಗಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಏನು ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟಪಡ್ತೀನಿ. ಡೆಡ್ ಬಾಡಿ ಮ್ಯಾನೇಜ್ಮೆಂಟ್ ಏನಿದೆ ಅದು ವೆರಿ ಸ್ಟ್ರಿಕ್ಟ್ ಪ್ರೋಟೋಕಾಲ್ ಆಲ್ರೆಡಿ ಇದೆ. ಅದ್ರ ಪ್ರಕಾರ ಒಂದು ಯಾರಾದ್ರೂ ಕೋವಿಡ್ ಇಂದ ಮೃತಪಟ್ಟರು ಅಂತ ಗೊತ್ತಾದ್ರೆ ಅದನ್ನ ಆಸ್ಪತ್ರೆಯಲ್ಲಿ ಆ ಬಾಡಿನ ಹೇಗೆ ಡಿಸ್ಇನ್ಫೆಕ್ಟ್ ಮಾಡಬೇಕು, ಹೇಗೆ ರ್ಯಾಪ್ ಮಾಡಬೇಕು ಅನ್ನೋದೆಲ್ಲ ಇದೆ. ಆ ಪ್ರೊಸೀಜರ್ ಕರೆಕ್ಟ್ ಆಗಿ ಆಸ್ಪತ್ರೆಗಳಲ್ಲಿ ಆಗುತ್ತೆ. ಆಮೇಲೆ ಅವರನ್ನ ಏನಾದ್ರೂ ಕ್ರಿಮೇಷನ್ ಅಥವಾ ಬರಿ ಮಾಡಬೇಕಿದ್ರು ಕೂಡ ಅದಕ್ಕೂ ಸ್ಟೇಜಸ್ ಇದೆ. ನಾವು ಪ್ರಕಟಣೆಯಲ್ಲೂ ಕೂಡ ಹೊರಡಿಸಿದ್ವಿ. ಅದ್ರ ಪ್ರಕಾರ ಈ ಬರಿಯಲ್ ಅಥವಾ ಕ್ರಿಮೇಷನ್ ಮಾಡ್ಬೇಕಾದ್ರೆ ತುಂಬಾ ಕಡಿಮೆ ಜನ, ಜಾಸ್ತಿ ಜನ ಇರಬಾರ್ದು. ಯಾಕೆಂದ್ರೆ ಒನ್ ರೀಸನ್ ಮೇ ಬಿ ಅವರ ಕೋವಿಡ್ ಎಂತದ್ದು ಅಂದ್ರೆ ತುಂಬಾ ಬೇಗ ಹರಡೋ ಅಂತದ್ದು. ಸೊ ಮನೆಯವರೇನೆ ಈಗ ಬಂದ್ರು ಅಂತ ಇಟ್ಕೊಳ್ಳಿ ಆ ಕ್ರಿಮೇಷನ್ ಪ್ಲೇಸಿಗೆ, ಅವರೇ ಆಲ್ರೆಡಿ ಇನ್ಫೆಕ್ಟ್ ಆಗಿದ್ರೆ ಮತ್ತೆ ಹರಡುತ್ತೆ. ಸೊ ಆದ್ರಿಂದ ಜನ ಆದಷ್ಟು ತುಂಬಾ ಕಡಿಮೆನೆ ಗುಂಪುಗೊಳ್ಬೇಡಿ ಅಂತ ಅಲ್ಲಿ ಸಲಹೆಗಳು. ಹೌದು, ಇರಬಾರ್ದು. ಯಾಕೆಂದ್ರೆ ಅಲ್ಲಿ ಅದು ಏನಂತಾರೆ ಅನದರ್ ಸೋರ್ಸ್ ಆಗ್ಬಾರ್ದು ಅಂತ ಇದ್ರೆ ದೂರ ದೂರ ಇರ್ಬೇಕು ಅಂತಿದೆ. ಯಾವುದೇ ಕಾರಣಕ್ಕೂ ಆ ಮೃತದೇಹವನ್ನ ಮುಟ್ಟೋದಕ್ಕೆ ಬಿಡೋದಿಲ್ಲ. ಅದೊಂದಿದೆ. ದೂರದಿಂದ ನೋಡೋ ಅವಕಾಶ ಇರುತ್ತೆ. ಆದ್ರೆ ಆ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಆ ಬಾಡಿನ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಅವರೆಲ್ಲರೂ ಕಂಪ್ಲೀಟ್ PPE ಎಲ್ಲ ಅಂದ್ರೆ ಒಂದು ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ ಅವರನ್ನು ಧರಿಸಿರ್ತಾರೆ. ಅದು ಫುಲ್ ಮೆಡಿಕಲ್ ಪ್ರೊಸೀಜರ್ ಪ್ರೋಟೋಕಾಲ್ ಪ್ರಕಾರ ನಡೆಯುತ್ತೆ. ಸೊ ಈ ಒಂದು ವಿಷಯದ ಲಾಸ್ಟ್ ವಿಷಯದಲ್ಲಿ ಹೇಳಬೇಕು ಅಂತಿದ್ರೆ, ಈ ವರ್ಲ್ಡ್ ಓವರ್ ಏನ್ ಹೇಳ್ತಾರೆ ಅಂದ್ರೆ ಈ ಎಲೆಕ್ಟ್ರಿಕಲ್ ಇನ್ಸಿನರೇಟರ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ಆಶ್ ಸಿಗತ್ತೆ, ಬೂದಿಯಿಂದ ಹರಡೋದಿಲ್ಲ ಅಂತಾನು ಕ್ಲಿಯರ್ ಕಟ್ ಗೈಡ್ ಲೈನ್ಸ್ ಇದೆ. ಸೊ ಯಾರು ಅದ್ರ ಬಗ್ಗೆ ಹೆದರ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಾನು ಇನ್ನೊಮ್ಮೆ ಎಲ್ಲಾರ್ಗೂ ಅಪೀಲ್ ಮಾಡಕ್ಕೆ ಇಷ್ಟಪಡ್ತೀನಿ. ಮತ್ತೆ ಆ ಒಂದು ಇನ್ಸಿಡೆಂಟ್ ನ ಇಟ್ಕೊಂಡು ಈಗ ಹಲವಾರು ಕಡೆ ಚರ್ಚೆಗಳು ಶುರುವಾಗಿದೆ. ಸೊ ನಾವು ಏನು ತಿಳ್ಕೋಬೇಕು ಅಂತಂದ್ರೆ, ಈ ಒಂದು ಕೋವಿಡ್ ಡಿಟೆಕ್ಷನ್ ಇಂದ ಹಿಡಿದು ಅವರ ರಿಕವರಿ ತನಕನೂ ಕೂಡ ಎಲ್ಲದಕ್ಕೂ ಕ್ಲಿಯರ್ ಕಟ್ ಪ್ರೋಟೋಕಾಲ್ಸ್ ಇದೆ. ಅಂದ್ರೆ ಆರೋಗ್ಯ ಇಲಾಖೆ ಅವ್ರು ಏನೇನ್ ಮಾಡ್ಬೇಕು ಅಂತ ಅದ್ರಲ್ಲಿ ಅವರು ಪ್ರೊಟೆಕ್ಷನ್ ತಗೊಳ್ತಾರೆ. ಸೊ ಇದನ್ನೆಲ್ಲ ನಾವು ಏನು ಪ್ರೋಟೋಕಾಲ್ ಇದೆ ಅದ್ರ ಪ್ರಕಾರ ಮಾಡೋದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕಾಗತ್ತೆ. ಮತ್ತೆ ಈ ರೀತಿ ಮಿಸ್ಇನ್ಫಾರ್ಮೇಶನ್ ಆ ಕ್ಯಾಂಪೇನ್ ಗಳನ್ನ ದಯವಿಟ್ಟು ಕಡಿಮೆ ಮಾಡಬೇಕು. ಈಗ ಇದು ಅದರಿಂದ ಏನಾಗಿದೆ, ಇವಾಗ ನಮಗೇನೆ ತೊಂದರೆ ಆಗಿದೆ ಈ ಎಂಟೈರ್ ಇನ್ಸಿಡೆಂಟ್ ಇಂದ. ಸೊ ಹೋಪ್ಫುಲಿ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ನಾವೆಲ್ಲರೂ ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಇನ್ ಮುಂದೆ ಏನೇ ಆಗ್ಲಿ ಎಲ್ಲರೂ ಧೈರ್ಯವಾಗಿರಿ. ಯಾವುದಕ್ಕೂ ಅಂದ್ರೆ ಇದೇನು ಗೊತ್ತಿಲ್ಲದೆ ಇರೋದು ಯಾರು ಮಿಸ್ಲೀಡ್ ಮಾಡೋದು ಅನ್ನೋ ಒಂದು ವಿಷಯ ಅಲ್ಲ. ಇದಕ್ಕೆಲ್ಲ ಕ್ಲಾರಿಟಿ ಇದೆ.
ಸೊ ಅದ್ರ ಪ್ರಕಾರನೇ ಈ ಮಿಸ್ಇನ್ಫಾರ್ಮೇಶನ್ ಸುಳ್ಳು ಕ್ಯಾಂಪೇನ್ಗಳನ್ನ ಮಾಡೋದು ದಯವಿಟ್ಟು ಜನ ನಿಲ್ಲಿಸಬೇಕು ಅಂತ ನಾನು ಅಪೀಲ್ ಮಾಡ್ತೀನಿ. ಎಸ್, ಅಂದ್ರೆ ಈ ರೀತಿ ಕೋವಿಡ್-19ಗೆ ತುತ್ತಾಗಿ ಸಾವನ್ನಪ್ಪಿದವರ ಒಂದು ದಹನವನ್ನ ಮಾಡೋದ್ರಿಂದ ಅಥವಾ ಒಂದು ಶವವನ್ನ ಸುಡೋದ್ರಿಂದ ಯಾವುದೇ ರೀತಿಯ ಅಪಾಯಗಳಿಲ್ಲ. ಬಹುಶಃ ನಾವು ನಿನ್ನೆ ಕೂಡ ಈ ಒಂದು ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಜನತೆಗೆ ತಿಳಿಸುವಂತಹ ಪ್ರಯತ್ನಗಳನ್ನ ಮಾಡಿದ್ದೇವೆ. ಜಿಲ್ಲಾಡಳಿತ ಕೂಡ ಈ ಹಿಂದೆ ಜಿಲ್ಲಾಧಿಕಾರಿಗಳು ಪ್ರಕಟಣೆಯನ್ನ ಕೂಡ ಹೊರಡಿಸಿದ್ರು, ಆ ವಿಚಾರವನ್ನ ಕೂಡ ನಾವು ತಿಳಿಸಿರುವಂತದ್ದು. ಸೊ ಇದರಿಂದ ಯಾವುದೇ ರೀತಿಯ ಅಪಾಯಗಳಿಲ್ಲ. ಬಹುಶಃ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಅರಿವು ಮೂಡಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಗೊಂದಲಗಳಿದ್ರೆ ಅದನ್ನ ದೂರ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ವಿನಂತಿ ಕೂಡ ಹೌದು. ಈಗ ಮತ್ತೊಂದು ಕರೆ ಇದೆ. ಹಲೋ, ಅದೊಂದು ಸೊ ಅದೇ ವಿಷಯದಲ್ಲಿ ಮುಂದುವರಿತಾ, ಸೊ ನಮ್ಮ ಜಿಲ್ಲೆಯಲ್ಲಿ ಒಂದು ಎಲೆಕ್ಟ್ರಿಕ್ ವಿದ್ಯುತ್ ಚಿತಾಗಾರ ಒಂದಿದೆ. ಸೊ ಈ ಎಲ್ಲರ ಒಪಿನಿಯನ್ ಪ್ರಕಾರ ಯಾರಾದ್ರೂ ಪಬ್ಲಿಕ್ ಈ ರೀತಿ ಫ್ಯೂನರಲ್ ಮಾಡಬೇಕಾದ ಪರಿಸ್ಥಿತಿ ಬಂದ್ರೆ ಕಳೆದ ಬಾರಿ ತರ, ಸೊ ಅದು ಮೋಸ್ಟ್ ಸೂಟಬಲ್ ಲೊಕೇಶನ್ ಆಗಿರುತ್ತೆ. ಸೊ ಎಲ್ಲರಿಗೂ ಅಲ್ಲೂ ಸಹಕಾರ ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ. ಹೌದು, ಎಸ್. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಎಸ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ಸರ್, ನಾನು ಲಾರೆನ್ಸ್ ಅಂತ ಬೆಳ್ತಂಗಡಿಯಿಂದ ಕರೆ ಮಾಡ್ತಿದ್ದೇನೆ. ಬೆಳ್ತಂಗಡಿಯಿಂದ ಲಾರೆನ್ಸ್ ಅವರು. ಎಸ್, ಮಾತಾಡಿ. ಡಿ ಸಿ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಲಾರೆನ್ಸ್ ಅವರು. ಮೇಡಮ್, ಈ ಪರಿಸ್ಥಿತಿಯಲ್ಲಿ ಜಿಲ್ಲೆಯನ್ನು ಇಷ್ಟೊಂದು ಕಂಟ್ರೋಲ್ಗೆ ತಂದಕ್ಕಾಗಿ ನಮ್ಮ ಬೆಳ್ತಂಗಡಿ ಕಡೆಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಯಾಕಂದ್ರೆ ಇದಷ್ಟು ಸುಲಭದ ಪರಿಸ್ಥಿತಿ ಅಲ್ಲ. ನಮ್ಗೊತ್ತು ಒಂದು ಪ್ರದೇಶವನ್ನೇ ಕಂಟ್ರೋಲ್ ಮಾಡೋದು ಕಷ್ಟ, ಅದರಿಂದ ಒಂದು ಜಿಲ್ಲೆಯನ್ನೇ ನೀವು ಕಂಟ್ರೋಲ್ ಮಾಡಿ ಈ ಒಂದು ಪರಿಸ್ಥಿತಿ ನಿಲ್ಲಿಸಿದ್ರಂದ್ರೆ ನಿಜವಾಗಿಯೂ ಅದೊಂದು ಬಹಳ ದೊಡ್ಡ ಕೆಲಸ. ಆದ್ರೆ ಮೇಡಮ್, ನಮಗೆ ನನ್ನೊಂದು ಸಜೆಷನ್ ಏನಂದ್ರೆ, ಎಲ್ಲೋ ಒಂದು ಕಡೆ ಲಾಕ್ ಡೌನ್ ಸಡಿಲಾಗ್ತಾ ಇದೆ ಅಂತ. ಯಾಕಂದ್ರೆ ಈಗ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಪೆಟ್ರೋಲ್ ಪಂಪ್ ಅನ್ನು ಸರ್ಕಾರಿ ಗಾಡಿಗಳಿಗೆ ಅಥವಾ ಪೊಲೀಸ್ ಇಲಾಖೆಗೆ ಅಥವಾ ನಿಮ್ಗೆ ಬೇಕಾದಂತ ಅತ್ಯಗತ್ಯವಾದಂತಹ ವಾಹನಗಳಿಗೆ ಮಾತ್ರ ಹಾಕಿ, ಉಳಿದ ಗಾಡಿಗಳಿಗೆ ಪೆಟ್ರೋಲ್ ಪಂಪ್ ಬಂದ್ ಮಾಡಿದ್ರೆ ಇನ್ನು ಸ್ವಲ್ಪ ಅದು ಲಾಕ್ ಡೌನ್ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆಗ್ತಿತ್ತು ಅಂತ ಒಂದು ಅನಿಸಿಕೆ ಮೇಡಮ್. ಎಸ್, ಧನ್ಯವಾದಗಳು ಲಾರೆನ್ಸ್ ಅವರೇ ತಮ್ಮ ಸಲಹೆಗಳಿಗಾಗಿ. ಎಸ್, ಅಂದ್ರೆ ಬಹುಶಃ ಅವರು ಅಥವಾ ಅನೇಕರ ಮನಸ್ಸಿನಲ್ಲಿರುವಂತಹ ವಿಚಾರಗಳು ಲಾಕ್ಡೌನ್ ಕಟ್ಟುನಿಟ್ಟಾಗಿ ಜಾರಿಯಲ್ಲಿದೆ ಅನ್ನುವಂತಹ ಅನುಮಾನಗಳು, ಅಂದ್ರೆ ವಾಹನ ದಟ್ಟಣೆ ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಸೊ ಎಸ್, ಈ ಬಗ್ಗೆ ಈ ಲಾಕ್ಡೌನ್ ಎನ್ಫೋರ್ಸ್ಮೆಂಟ್ಗೆನೆ ತುಂಬಾ ಎಫರ್ಟ್ ಹೋಗ್ತಾ ಇದೆ. ಅಂದ್ರೆ ಅದು ನಾವು ಫ್ಲೈಯಿಂಗ್ ಸ್ಕ್ವಾಡ್ಸ್ ಮಾಡ್ಕೊಂಡು ಟ್ರೈ ಮಾಡ್ತಿದೀವಿ, ಮತ್ತೆ ಪೊಲೀಸ್ ಅವರು ಕೂಡ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ಆಗ್ಲೇ ಹೇಳ್ದಾಗೆ ಸುಮಾರು ರೀತಿ ಎಕ್ಸ್ಪೆರಿಮೆಂಟ್ಸ್ ಕೂಡ ನಡೀತು. ಟೈಮಿಂಗ್, ಈ ಟೈಮ್ ಮಾಡೋದು. ಇವಾಗ ಪ್ರೆಸೆಂಟ್ಲಿ 7 to 12 ಅಂತ ಅದು ಗ್ರೋಸರಿ ಸ್ಟೋರ್ದು ಮಾನ್ಯ ಸಚಿವರು ಅವತ್ತು ಮೀಟಿಂಗ್ ಅಲ್ಲಿ ಹೇಳಿ ಅದು ಕಂಟಿನ್ಯೂ ಮಾಡೋಣ ಟಿಲ್ May 3rd ಅಂತ ಹೇಳಿದ್ದಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಜಸ್ಟ್ ಟು ಸಿ ದಟ್ ಓಕೆ. ಅಂದ್ರೆ ಆಮೇಲೆ ಆಫ್ಟರ್ 12 o'clock ಇವಾಗ ಸ್ವಲ್ಪ ವಾಹನ ದಟ್ಟಣೆ ಕಡಿಮೆ ಇದೆ, ಬಟ್ ಬೆಳಗ್ಗೆ ಇದೆ ಅನ್ನೋದು. ಸೊ ಒಂದು ಹೌದು, ಅನ್ನೆಸೆಸರಿ ಟ್ರಾವೆಲ್ನ ದಯವಿಟ್ಟು ಯಾರು ಮಾಡಬೇಡಿ ಅಂತಾನೆ ನಾವು ಕೇಳ್ಕೊತೀವಿ. ಇನ್ನೊಂದು ಕಾರಣ ಏನಿರ್ಬೋದು ಅಂದ್ರೆ, ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದವರು ಹಲವಾರು ರಿಲ್ಯಾಕ್ಸೇಷನ್ಗಳನ್ನ ಕೊಡ್ತಾ ಬಂದ್ರು. ಸೊ ಒಂದ್ ರೀತಿ ನೀವು ಎಕನಾಮಿಕ್ ಆಕ್ಟಿವಿಟಿನ ದೇಶ ಮುಂದುವರಿಬೇಕು, ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಚೇತರಿಸ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಈ ತರ ರಿಲ್ಯಾಕ್ಸೇಷನ್ ಮಾಡ್ಬೇಕು ಅನ್ನೋದು ಒಂದು ಇದಿದೆ, ವಿಚಾರ ಇದೆ. ಸೊ ಅವಾಗ ಆಬ್ವಿಯಸ್ ಆಗಿ ಇನ್ನೊಂದಿಷ್ಟು ಜನ ಬರ್ತಾರೆ. ಸೊ ಇದು ಎಕ್ಸ್ಪೆಕ್ಟೆಡ್ ವಿಚಾರನೇ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಾಗೆ ಕೊನೆಗೆ ಅಲ್ಟಿಮೇಟ್ಲಿ ಒಂದು ನಾರ್ಮಲ್ಸಿಗೆ ಬಂತು ಅಂದ್ರೂ ಕೂಡ ಸ್ವಯಂ ಪ್ರೇರಿತವಾಗಿ ಜನ ಈ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನ ಬರಬೇಕಾಗುತ್ತೆ. ಅಂದ್ರೆ ಅವಕಾಶಗಳಿದೆ, ಅದರಲ್ಲಿ ಜನರು ಜಾಗೃತಿಯನ್ನು ವಹಿಸಿಕೊಳ್ಳುವಂತ ಮೂಲಕ ಮಾಡಿದ್ರೆ ಒಂದು ಎನ್ಫೋರ್ಸ್ಮೆಂಟ್. ಬಟ್ ಜಾಸ್ತಿ ಇವಾಗ ರಿಲ್ಯಾಕ್ಸೇಷನ್ ಬರ್ತಾ ಇದ್ದಾಗೆ ಎನ್ಫೋರ್ಸ್ಮೆಂಟ್ ಮಾಡೋದು ಕೂಡ ತುಂಬಾ ಕಷ್ಟ ಆಗಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ಎನಿವೇ ಫಾರ್ಮಲಿ ಕೆಲ್ಸಕ್ಕೋಸ್ಕರ ಅಂತಾನೆ ತುಂಬಾ ಜನ ಬರ್ಲಿಕ್ಕೆ ಶುರು ಮಾಡ್ತಾರೆ. ಹೌದು, ಅವಾಗ ಸ್ವಯಂ ಪ್ರೇರಿತವಾಗಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ತುಂಬಾ ನೆಕ್ಸ್ಟ್ ಓವರ್ ಮೆನಿ ಮಂತ್ಸ್ ಇದನ್ನ ನಾವು ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಈಗ ಆಯ್ತು ಅಂತ ಮುಗ್ದೋಯ್ತು ಅಂತಲ್ಲ, ಎಲ್ಲ ಕ್ಲಿಯರ್ ಆಗ್ಬಿಟ್ವಿ ಅಂತಲ್ಲ. ಯಾಕೆಂದ್ರೆ ಇದು ಒಂದು ಕಣ್ಣು ಕಾಣಿಸ್ದೇ ಇರೋ ರೋಗ. ಅದ್ ಹೇಗ್ ಹರಡ್ತಾ ಇದೆ ಅಂತ, ಎಲ್ಲೆಲ್ಲಿ ಹರಡ್ತಾ ಇದೆ. ಸೊ ಇವಾಗ ನಾವ್ ಹೇಗ್ ಮಾಡ್ತೀವಿ, ಒಂದು ಕೇಸ್ ಬಂತು ಅಂದ್ರೆ ಅವ್ರ ಸುತ್ತ ಅವ್ರು ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಹೋಗಿದ್ರು ಅಂತ ಹುಡ್ಕೊಂಡು ಹೋಗ್ತೀವಿ. ಈಗ ಆ ತರ ಮಾಡ್ತಾ ಇದೀವಿ. ಬಟ್ ಅದೇನು ಕಣ್ಣು ಗೊತ್ತಾಗಲ್ಲ ಯಾವಾಗ ನೆಕ್ಸ್ಟ್ ಎಲ್ಲಿ ಇದಾಗುತ್ತೆ, ಎಲ್ಲಿ ಹರಡಿದೆ. ಆಲ್ಮೋಸ್ಟ್ ಈಗ 80% ಕೇಸ್ಗಳಲ್ಲಿ ಸಿಂಪ್ಟಮ್ಸ್ ಇಲ್ಲ, ಸಿಂಪ್ಟಮ್ಸ್ ಇಲ್ಲ. ನಮ್ಮಲ್ಲಿ ಇನಿಷಿಯಲ್ ಫಸ್ಟ್ ಫ್ಯೂ ಕೇಸಸ್ ಅಲ್ಲಂತೂ
ಅಬ್ಸಲ್ಯೂಟ್ಲಿ ನೋ ಸಿಂಪ್ಟಮ್ಸ್ ಇತ್ತು ಯಾರಿಗೂ. ಇದು ಮತ್ತೊಂದು ಚಾಲೆಂಜ್, ತುಂಬಾ ಚಾಲೆಂಜ್. ಈಗ ನಮ್ಮ ಮಧ್ಯದಲ್ಲಿ ಯಾರಾದ್ರೂ ಅವರು ಪರ್ಫೆಕ್ಟ್ಲಿ ಹೆಲ್ದಿ ಇಂಡಿವಿಜುವಲ್ ಬಟ್ ಇನ್ಫೆಕ್ಟ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ, ಬಹುಶಃ ಅವರು ಅಲ್ಲಿ ಸೇಫ್ ಆಗ್ಬೋದು, ಬಟ್ ಅವರ ಸಂಪರ್ಕಕ್ಕೆ ಬಂದವರ ಇಮ್ಯುನಿಟಿ ಕಡಿಮೆ ಇದ್ರೆ ಅವರಿಗೆ ತೊಂದರೆ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಇಮ್ಯುನಿಟಿ, ನಾವೆಲ್ಲರೂ ನಮ್ಮ ಈ ಇಮ್ಯೂನ್ ಸಿಸ್ಟಮ್ ನ ಚೆನ್ನಾಗಿ ಇಟ್ಕೋಬೇಕು, ಮತ್ತೆ ಪರ್ಸನಲ್ ಹೈಜೀನ್ ನ ನಾವು ಮೇಂಟೈನ್ ಮಾಡಬೇಕು. ಕೊನೆಗೆ ಎಲ್ಲರಿಗೂ ಇಂಡಿವಿಜುವಲಿ ಇಟ್ ಗೆಟ್ಸ್ ಡೌನ್ ಟು ದಟ್. ಎಸ್ ಮೇಡಮ್, ಮಾಹಿತಿಗಳನ್ನು ಪಡೆದುಕೊಳ್ಳೋದು ಮತ್ತಷ್ಟಿದೆ. ವಾಪಸ್ ಬರ್ತೀನಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು. ಎಸ್, ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ನಮಸ್ಕಾರ, ನಾನು ವೀಣಾ ವಿಜಯರಾಜ, ಸೂಕ್ಷ್ಮಾಣುಜೀವಿ ತಜ್ಞೆಯಾದ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಜಿಲ್ಲಾ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯದ ಬೆಲೆ ಮಂತದ್ದುಲ್ಲೆ. ಯಾನಿ ಮಾಸ್ಕ್ ಬಗ್ಗೆ ಕೆಲವು ವಿಷಯಗಳಿಗೆ ತಿರುಪಾನ್ರೇಕುಲ್ಲೆ. ಕೋವಿಡ್-19 ಇತ್ತ ಬತ್ತಿನ ಟೈಮ್ ನಮ್ಮ ಮಾತೆಲ್ಲ ಪಾಡೊಂದು ನಮ್ಮ ವಿದಯ್ ತಿರ್ಗುನಾಪುರ ತೋಂದುಲ್ಲ. ಮಾಸ್ಕ್ ನಮ್ಮ ಟ್ರಿಪಲ್ ಏರ್ ಮಾಸ್ಕ್ ಈಜಿಟ N95 ಮಾಸ್ಕ್ ಅಂದು ಎಂಚಿನ ಪನ್ಪ ಅವೇನು ನಮ್ಮ ಎಂಚ ಪಾಡೋಡು ಏರ್ ಪಾಡೋಡು ಅವೇನು ಐತ ಬಗ್ಗೆ ಪನ್ನೋಡು ಪಂದಾಂಡ ಏರ್ ಅಂಚಿನ ಸೀಕ್ಡ್ ಉಲ್ಲೇರು ಕೋವಿಡ್-19 ಉಪ್ಪು ಅಜ್ಜರ ಹೆಚ್ಚಿನಲ್ಲ ರೋಗಲು ಉಪ್ಪು ಹಿಂದಕ್ಕೆ ಬರ್ಪಿನ ಅಂಚಿನ ರೋಗ ಇತ್ತಿನಕಲಿಗೆ ಪಾಡುನ ಮಾತ್ರ ನಮ್ಮ ಅಡ್ವೈಸ್ ಮನ್ಪ ಈಜಿರ ಅಂಚಿನಕಲಿನ ಉಪಚಾರ ಮನ್ಪುನಕಲು ಡಾಕ್ಟರ್ಸ್ ನಗ್ಲುಪ್ಪಿರು, ನರ್ಸ್ ನಗ್ಲುಪ್ಪಿರು, ಅಂಚಿನಕಲು ಮಾತ್ರ ಒಂದಿನ ಪಾಡೋಡು ಪಂದಿಂಕಲು ಪನ್ಪ. ಮಾಸ್ಕ್ದ ಎಂಚ ಪಾಡುನು ಎಂಚ ದೆಪ್ಪುನು ಐತ ಬಗ್ಗೆ ಏನಿತ್ತೆ ಒಂಜಿ ಕೆಲವು ವಿಷಯನ ನಿಕ್ಲಿಗೆ ತೆರಿಪದು ಕೊರಂತುಲ್ಲೆ. ಒಂದು ಟ್ರಿಪಲ್ ಏರ್ ಮಾಸ್ಕ್ ಅಂತ ಪನ್ಪ ದಾಯನಕ್ಕೆ ಟ್ರಿಪಲ್ ಏರ್ ಮಾಸ್ಕ್ ಅಂತ ಪನ್ಪ ಪಂಡ ನೆಟ್ ಮೂಜಿ ಲೇಯರ್ ಉಪ್ಪುಂಡು. ಟ್ರಿಪಲ್ ಲೇಯರ್ 3 ಲೇಯರ್ಸ್ ಇಂಚ ಪನ್ಪ ಒಂದಿನ ಕಟ್ ಮತ್ತೆ ತೋರ್ಪಂಡ ನೆಟ್ ಮೂಜಿ ಲೇಯರ್ ಉಂಡು. ನೆಟ್ ಒಂಜಿ ನೋಸ್ ಬ್ಯಾಂಡ್ ಪಂದುಪ್ಪುಂಡು ಮುಲ್ಪ ಕಟ್ಟರಿಕೆ 4 ಬಲ್ಲಲು ಉಪ್ಪುಂಡು ಈಜಿಟ ರೆಡ್ ಬ್ಯಾಂಡ್ ಉಪ್ಪುಂಡು. ಒಂದಿನ ಎಂಚ ಕಟ್ಟುಡು ಪಂಡ ಕಟ್ಟುಡು ದುಂಬು ಕೈನು ಪುರ್ಲು ವಾಶ್ ಮನ್ಕೊಡು. ವಾಶ್ ಮಂತಿನ ಬೊಕ್ಕ ಐತ ನೋಸ್ ಬ್ಯಾಂಡನ್ನು ಮುಂಕದ ಮಿತ್ತು ಬರ್ಪಿಲ್ಲೆಕ್ಕ ಒಂದು ಮಿತ್ತದ ದಾರನು ಫಸ್ಟ್ಗೆ ಕಟ್ಟೋಡು. ಆವಿಡ್ದು ಬೊಕ್ಕ ತಿರ್ತದ ದಾರನು ಒಂಚೂರು ಒಯ್ತದ ಟೈಟ್ ಆದ ಪಿರವ್ಗು ಕಟ್ಟೋಡು. ಒಂಜು ಸಲ ಕಟ್ಟಿನಡ್ ಬೊಕ್ಕ ನೋಸ್ ಬ್ಯಾಂಡನ್ನು ಮುಂಕದ ಮಿತ್ತು ಕರೆಕ್ಟ್ ಆದ ಟೈಟ್ ಮನ್ಕೊಡು. ವರ ಗಾಳಿನ ಗಟ್ಟಿಯಾದ ಬಿಡ್ದು ಮಾತ ಕಡೆಡ್ಲ ಟೈಟ್ ಅದು ಫಿಕ್ಸ್ ಆತನ ತಪ್ಪಂದು ತಗೊಂಡೋಡು. ಸೊ ಒಂಜಿ ಸಲ ಕಟ್ಟಿನಡ್ ಬೊಕ್ಕ ಮುಂದೇನೋ ಮುಟ್ಟಾರಿಗೆ ಇಚ್ಚಿ ಕೈಟ್ ಇಜ್ರ ತೀರ್ತು ವೈಪೋನ ಅಂಡ ದೇತದ ಕೂಡ ಸಲ ಮಿತ್ತು ಪಾಡೋದಂತೆ ಮನ್ಪರೆ ಬಲ್ಲಿ ದಯಮಂತ ನಮ್ಮ ಕೈಟ್ ಉಪ್ಪುನ ಇಂಚಿನಾಡಲ್ಲ ಒಲನ್ ಬೇತೆ ಕಡೆ ಮುಟ್ಟಿ ನಾವು ಡೈರೆಕ್ಟ್ ಆದ ನಮ್ಮ ಮುಂಕುದೊಲಗಿ ಪೋಪಿನಂಚಿನ ಅವಕಾಶ ಉಪ್ಪುನು. ಮಾಸ್ಕ್ನ ದೆಪ್ಪುನ ಒಂಜಿ ಆಚೆ ಹಿಡ್ದು ಎನ್ಮ ಗಂಟೆ ಮುಟ್ಟ ಒಂದೇನೋ ಒಂಜಿ ಮಾಸ್ಕ್ನ ಧರಿಸೋನಲ್ಲಿ ಅದ್ರ ಬೊಕ್ಕ ಒಂದಿನ ದೆಪ್ಪನಾಗ ಫಸ್ಟಿಗೆ ತಿರ್ತದ ಬ್ಯಾಂಡನ್ನು ಫಸ್ಟಿಗೆ ಬುಡಿಪಾವ್ ನೋಡು. ಅಡ್ದು ಬೊಕ್ಕ ಮಿತ್ತದ ಬ್ಯಾಂಡನ್ನು ದೆಪ್ಪೋಡು. ಒಂದು N95 ಮಾಸ್ಕ್ ನೆಕ್ಲ ರೆಡ್ ಬ್ಯಾಂಡ್ ಉಂಡು. ಒಂದಿನ ಧರಿಸೋನ ವಿಧಾನ ಎಂಚ ಪಂಡ ಒಂಜಿ ಕೈಟ್ ಮಾಸ್ಕನ್ನು ಪತ್ತೊಂದು ಐತ ರೆಡ್ ಬ್ಯಾಂಡನ್ನು ಪಿರೋದ ಮೇಕಪ್ ಆಡ್ದು ತಿರ್ತದ ಬ್ಯಾಂಡನ್ನು ಫಸ್ಟ್ ಪಾಡೋಡು. ಆಡ್ದು ಬೊಕ್ಕ ಮಿತ್ತದ ಬ್ಯಾಂಡನ್ನು ತರತೆ ಪಿರವ್ಗು ತಿಕ್ಕ ನೋಡು. ಆಡ್ದು ಬೊಕ್ಕ ಮುಂಕುದಲ್ಪವನ್ನು ಟೈಟ್ ಮನ್ಪೊಡು. ಒಂದು ಎಕ್ದಮ್ ಫಿಕ್ಸ್ ಆದ ಉಂಟು ನೆಟ್ ಅಷ್ಟು ಅದು ಸಫಕೇಶನ್ದಲ್ಲೇ ಕಾಪುಂಡು. ಒಂದೆತ್ತವಲ್ಲ ಟೈಮಿಂಗ್ಸ್ ಆಜರ್ದು 8 ಗಂಟೆ ಮುಟ್ಟ ಇತ್ತ ಪಾಡ್ನೆಟ್ ಬೊಕ್ಕವೇನು ಮುಟ್ಟರೆಗೆ ಪೋರೆಗೆ ಬಲ್ಲಿ ದೆಪ್ಪನಾಗ ತಿರ್ತದ ಬ್ಯಾಂಡನ್ನು ಫಸ್ಟ್ಗೆ ದೆಪ್ಪೋಡು. ಎದುರದ ಭಾಗ ಮುಟ್ಟಂದೆ ತಿರ್ತದ ಬ್ಯಾಂಡನ್ನು ಫಸ್ಟ್ ದೆಪ್ಪೋಡು. ಆ್ಯಡ್ ಬೊಕ್ಕ ಮಿತ್ತದ ಬ್ಯಾಂಡನ್ನು ದೆಪ್ಪನು. ಒಂದು ಮಾಸ್ಕ್ ಯೂಸ್ ಉಪಯೋಗ ಮನ್ಪುನ ಬೊಕ್ಕ ಅವೇನು ಏರಿ ಉಪಯೋಗ ಮನ್ಪುಡು ಪನ್ಪಿನಿತ ಬಗ್ಗೆ ಕೆಲವು ಮಾಹಿತಿ. ನಮಸ್ಕಾರ, ನಾನು ವೀಣಾ ವಿಜಯರಾಜ,
ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಎಸ್, ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸಿಂಧು ಬಿ ರೂಪೇಶ್ ಮೇಡಮ್ ಇದ್ದಾರೆ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜನರಲ್ಲಿ ಈಗ ಸದ್ಯಕ್ಕೆ ಅಂದ್ರೆ ಲಾಕ್ಡೌನ್ ಅವಧಿಯಲ್ಲಿ ಇರುವಂತಹ ಮತ್ತೊಂದು ವಿಚಾರ ಅಥವಾ ಗೊಂದಲಕ್ಕೆ ಕಾರಣ ಆಗಿರುವಂತದ್ದು ಪಾಸ್ಗಳ ಬಗ್ಗೆ. ಸೊ ಅಂದ್ರೆ ಅನೇಕರು ತುರ್ತು ಸಂದರ್ಭಗಳಲ್ಲಿ ಪಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಅನೇಕ ಬಗ್ಗೆ ಗೊಂದಲಗಳಿಗೆ ತುತ್ತಾಗಿದ್ದಾರೆ ಅನ್ನುವಂಥ. ಸೊ ಈ ಒಂದು ಪಾಸ್ಗಳ ವಿತರಣೆಯ ಬಗ್ಗೆ ಇರುವಂತಹ ಕ್ಲಿಯರ್ ಕಟ್ ಆದಂತಹ ನಿರ್ದೇಶನಗಳು ಏನು ಮತ್ತು ಯಾರಿಗೆಲ್ಲ ಪಾಸ್ಗಳನ್ನು ವಿತರಣೆ ಮಾಡಲಾಗುತ್ತೆ ಅನ್ನುವಂಥದ್ದು? ಸೊ ಬೇಸಿಕಲಿ 3 ಥರ ಪಾಸ್ ಸಿಸ್ಟಮ್ ಇದೆ. ಒಂದು ನಮ್ಮ ಜಿಲ್ಲೆ ಒಳಗೆ ಡೈಲಿ ಎಮರ್ಜೆನ್ಸಿ ಪಾಸ್ ಏನಾದರೂ ಬೇಕಿದ್ರೆ, ಅಂದ್ರೆ ಯಾರಾದರೂ ಒಂದು ಆಸ್ಪತ್ರೆ ವಿಸಿಟ್ ಹೋಗ್ಬೇಕಿತ್ತು, ಅವ್ರ ಪರ್ಸನಲ್ ಗಾಡಿಲಿ ಹೋಗ್ಬೇಕಿತ್ತು, ಮತ್ತೆ ಎಷ್ಟೊಂದು ಜನಕ್ಕೆ ರೆಗ್ಯುಲರ್ ಡಯಾಲಿಸಿಸ್ ಶೆಡ್ಯೂಲ್ಸ್ ಇರುತ್ತೆ, ಸೊ ಅವಾಗ ಹೋಗ್ಬೇಕು. ಇಂಥದಕ್ಕೆಲ್ಲ 1077ಗೆ ಅಥವಾ ನಮ್ದು ಒಂದು ವಾಟ್ಸ್ಆ್ಯಪ್ ನಂಬರ್ ಇದೆ, ಅದಕ್ಕೆ ವಾಟ್ಸ್ಆ್ಯಪ್ ಮಾಡಿದ್ರೆ ಅವ್ರಿಗೆ ಆ ದಿನದ ಪಾಸ್ ಅವ್ರ ಫೋನಿಗೆ ಹೋಗುತ್ತೆ. ಅದನ್ನ ತೋರಿಸ್ಕೊಂಡು ಅದು ಬರೀ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೆಡಿಕಲ್ ಪರ್ಪಸಸ್. ಸೊ ಅದು ಡೈಲಿ ಪಾಸ್. ಯಾವತ್ತಿನ ದಿನ ನೀವು ಆಸ್ಪತ್ರೆಗೆ ಹೋಗಿ ಬರ್ತಿರೋ ಅಂಥದಕ್ಕೆ ಡೈಲಿ ಪಾಸ್ ಒಂದು ಕೊಡ್ತೀವಿ. ಎರಡನೇ ಪಾಸ್ ಏನು ಅಂದ್ರೆ ಈ AC ಮಂಗಳೂರು ಮತ್ತೆ AC ಪುತ್ತೂರು ಅವ್ರವ್ರ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಒಂದು ನಮ್ಮ ಇದಿದೆ, ಒಂದು ವೆಬ್ಸೈಟ್ ಇದೆ, ಈ ಪಾಸ್ ವೆಬ್ಸೈಟ್. ಅದರಲ್ಲಿ ಈ ಎಸೆನ್ಷಿಯಲ್ ಕಮಾಡಿಟೀಸ್ ತುಂಬಾ ಇದೆ. ಸೊ ಆ ಎಸೆನ್ಷಿಯಲ್ ಯಾವ್ದು ಇವಾಗ ಆಲ್ರೆಡಿ ನಮ್ಮ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಓಪನ್ ಇತ್ತು, ಸೊ ಅವರೆಲ್ಲರಿಗೂ ಪಾಸ್ ಅದ್ರಲ್ಲಿ ಸಿಗುತ್ತೆ. ಅದು ಡ್ಯೂರೇಷನ್ ಅಂದ್ರೆ ಈ ದಿನದಿಂದ ಈ ದಿನದ ತನಕ, ಸೊ ಆ ರೀತಿ ಕೊಡೋ ಪಾಸ್. ದಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ಆನ್ಲೈನ್. ಆ ಪಾಸ್ ಕೂಡ ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ಅವ್ರ ಫೋನಿಗೆ ಆ ಪಾಸ್ ಹೋಗುತ್ತೆ. ಓನ್ಲಿ ದಟ್ ಪಾಸ್ ವಿಲ್ ಬಿ ವ್ಯಾಲಿಡ್. ಅದು ಈ ಪಾಸ್ ಇದೆ. ಇನ್ನು 3ನೇ ತರ ಪಾಸ್ ಅಂತ ಹೇಳಿದ್ರೆ ಅದು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಪಾಸ್. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ಬೇಕಾಗಿ ಬಂದ್ರೆ ಓನ್ಲಿ ಇನ್ ಕೇಸಸ್ ಆಫ್ ಎಕ್ಸ್ಟ್ರೀಮ್ ಮೆಡಿಕಲ್ ಎಮರ್ಜೆನ್ಸಿ ಮತ್ತೆ ಯಾವ್ದಾದ್ರು ಫಸ್ಟ್ ಕ್ಲೋಸೆಸ್ಟ್ ಫ್ಯಾಮಿಲಿಯಲ್ಲಿ ಡೆತ್ ಆಗಿದ್ರೆ, ಈ 2 ಕಾರಣಕ್ಕಾಗಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಈ SP ಆಫೀಸಲ್ಲಿ ಮತ್ತೆ DC ಆಫೀಸಲ್ಲಿ ಪಾಸ್ ಕೊಡಲಾಗುತ್ತೆ. ಅದು ಮ್ಯಾನ್ಯುಯಲ್ ಪಾಸ್, ಬಟ್ ಅದು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ, ಯಾಕೆಂದ್ರೆ ಆ ಪಾಸ್ ಇಲ್ಲ ಅಂದ್ರೆ ಚೆಕ್ ಪೋಸ್ಟ್ ಅಲ್ಲಿ ನಿಲ್ಲಿಸ್ತಾರೆ. ಸೊ ಇದು ಮೂರೇ ತರದ ಪಾಸ್ ಸಿಸ್ಟಮ್ಸ್ ವಿಚ್ ಆರ್ ಇನ್ ಎಕ್ಸಿಸ್ಟೆನ್ಸ್. ಓಕೆ, ಈಗ ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಎಸ್, ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ಪ್ರಕಾಶ್ ಅಂತ ಹೇಳಿ, ಸಾಲೆತ್ತೂರು. ಪ್ರಕಾಶ್ ಅವರು ಸಾಲೆತ್ತೂರಿಂದ. ಎಸ್ ಸರ್, DC ಮೇಡಮ್ ಇದ್ದಾರೆ, ಮಾತಾಡಿ ಸರ್. ಹಲೋ, ಮಾತಾಡಿ ಸರ್, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಹಲೋ, ನಮಸ್ತೆ, ಹೇಳಿ, ಕೇಳಿಸ್ತಾ ಇದೆ. ನಾನು ಬೆಳಿಗ್ಗೆ ಕಸ್ತೂರಿ ಚಾನಲ್ ಅಲ್ಲಿ ಒಂದು ನ್ಯೂಸ್ ನೋಡಿದೆ ಮೇಡಮ್, ನಮ್ದು ಮಂಗಳೂರು ಧಕ್ಕೆತ್ತು. ಅಲ್ಲಿ ಪರ್ಚೇಸ್ ಮಾಡುವಂತಹ ವ್ಯಾಪಾರಿಗಳು ಮಾಸ್ಕ್ ಬಾರಿ ಕಡಿಮೆ ಪಕ್ಷ ಧರಿಸ್ತಾರೆ, ಮತ್ತೊಂದು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಇಟ್ಕೊಳ್ಬೇಕು. ಈಗ ಅವರು ಅಲ್ಲಿಂದ ಪರ್ಚೇಸ್ ಮಾಡಿಕೊಂಡು ನಮ್ಮ ಹಳ್ಳಿಗಳಿಗೆಲ್ಲ ಬರ್ತಾರೆ. ನಾವು ಯಾವ ರೀತಿ ಅವರ ಹತ್ರ ಒಂದು ಪರ್ಚೇಸ್ ಮಾಡುದು? ನಮ್ಗೆ ಒಂದು ಏನೋ ಸಮಸ್ಯೆ. ಓಕೆ, ಅಂದ್ರೆ ವ್ಯಾಪಾರಿಗಳು ಅಂದ್ರೆ ಧಕ್ಕೆಯಲ್ಲಿ ಆಗಿರುವಂತಹ ಸಮಸ್ಯೆಯ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಹೌದು ಹೌದು. ಮೀನು ವ್ಯಾಪಾರದ ಸಮಯದಲ್ಲಿ ಮಾಸ್ಕ್ ಧರಿಸ್ತಾ ಇಲ್ಲ ಅನ್ನುವಂಥದ್ದು. ಎಸ್ ಸರ್. ಸೊ ಮೀನು, ಈ ಫಿಶಿಂಗ್ ಮತ್ತೆ ಈ ಮೀನುಗಾರಿಕೆ ಇನಿಷಿಯಲಿ ಬ್ಯಾನ್ ಆಗಿತ್ತು. ಅದು ಓಪನ್ ಆದಾಗ ಸುಮಾರು ಇದೇ ರೀತಿ ಪರ ವಿರೋಧ ಎಲ್ಲ ಬಂತು. ಬಟ್ ಅದೊಂದು ಎಸೆನ್ಷಿಯಲ್ ಸರ್ವಿಸ್ ಆಗಿದ್ರಿಂದ ನಮ್ಮ ಮಾನ್ಯ ಸಚಿವರು ಡಿಸಿಷನ್ ಮೀಟಿಂಗ್ ಅಲ್ಲಿ ಮಾಡಿದಾಗೆ ನಾಡದೋಣಿಗಳಲ್ಲಿ ಫಿಶಿಂಗ್ ಅಲೌ ಆಗಿದೆ. ಸೊ ಅವರು ಮೀನು ತಗೊಂಡ್ ಬಂದು ಅದನ್ನ ಒಂದು ನಮ್ದು ಪ್ರೀ ಡಿಟರ್ಮಿನ್ ಒಂದು 12 ಜಾಗಗಳಿದೆ, ಅಲ್ಲಿ ಅವ್ರು ಹಾಕ್ಬೇಕು. ಅಲ್ಲಿಂದ ಐದರ್ ಆಕ್ಷನ್ ಮಾಡೋರು ಬಂದು ತಗೊಂಡ್ ಹೋಗ್ಬೇಕು, ಇಲ್ಲ ಒಂದೊಂದು ಬೋಟಿಗೆ ಒಬ್ಬೊಬ್ರು ಅಂತ ಫಿಕ್ಸ್ ಆಗಿದ್ರೆ ಅವ್ರು ಬಂದು ತಗೊಂಡು ಹೋಗಿ ರಿಟೇಲ್ ಹೊರಗಡೆ ಮಾಡ್ಬೇಕು. ಜನರು ಅಲ್ಲಿ ಬರಬಾರ್ದು ಅಂತ ನಮ್ಮ ಸಿಸ್ಟಮ್ ಇರೋದು. ಆದ್ರೆ ಮೀನು ಮಾರಾಟ ಎಲ್ಲೇ ಮಾಡಿದ್ರು ತುಂಬಾ ಜನ ಸೇರೋದು ಗೊತ್ತಿರೋ ವಿಷಯ. ಅದೊಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಇಟ್ಸ್ ಅ ಚಾಲೆಂಜ್ ಪ್ಲೇಸ್. ಸೊ ಈ ರೀತಿ ಒಂದ್ 2-3 ಕಡೆ ನಡೆದಾಗ ತುಂಬಾ ಜನ ಸೇರಿದ್ರು ಅನ್ನೋ ಕಡೆ ಎಲ್ಲ ನಾವು ಕ್ಲೋಸ್ ಮಾಡ್ಬಿಟ್ವಿ, ಅಂತ ಕಡೆ ಅವಕಾಶ ಕೊಡಲ್ಲ ಅಂತ. ಈಗ ಇವರು ಪರ್ಟಿಕ್ಯುಲರ್ ಕಂಪ್ಲೇಂಟ್ ಏನ್ ಹೇಳ್ತಾ ಇದಾರೆ ಧಕ್ಕೆಯಲ್ಲಿ, ಸೊ ಆ ವಿಷಯ ನಾನು ಇವತ್ತು ಬೆಳಗ್ಗೆ ಬಂದಿದೆ ಅಂತ ಹೇಳಿದ್ರೆ ನಾನು ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ತೀನಿ. ಸೊ ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇಲ್ಲ ಅಥವಾ ಅವರು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ಸ್ ಅವ್ರನ್ನ ಕಳಿಸಿ ಅಲ್ಲಿ ನಾವು ಖಂಡಿತವಾಗ್ಲೂ ಆಕ್ಷನ್ ತಗೊಳ್ತೀವಿ. ಸೊ ನೀವು ಅದ್ರ ಬಗ್ಗೆ ಏನು ಗಾಬರಿ ಪಡೋದು ಬೇಕಾಗಿಲ್ಲ, ಬಟ್ ಇನ್ಫಾರ್ಮೇಶನ್ ದಯವಿಟ್ಟು ನಮಗೆ ಕೊಡಿ.
ಎಸ್ ಅಂದ್ರೆ ಇನ್ನು ಕೆಲವೊಂದು ವಿಚಾರಗಳಿಗೆ ಅಂದ್ರೆ ಕೃಷಿ ಚಟುವಟಿಕೆಗಳು ಅಥವಾ ಒಂದು ಕಟ್ಟಡ ಕಾಮಗಾರಿಗಳಿಗೆ ಈಗ ವಿನಾಯಿತಿಯನ್ನ ಕೊಡಲಾಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಿರುವಂತದ್ದು. ಆದ್ರೆ ಜನರಲ್ಲಿ ಯಾವುದಕ್ಕೆಲ್ಲ ವಿನಾಯಿತಿ ಕೊಡಲಾಗಿದೆ ಅನ್ನುವಂತಹ ಒಂದು ಗೊಂದಲ ಇದೆ ಸ್ಪಷ್ಟವಾಗಿ. ಅಂದ್ರೆ ಬಹುಶಃ ನಾವು ನಿನ್ನೆ ದಿನಗಳಲ್ಲಿ ಕೂಡ ವಾಹನಗಳ ಸಂಚಾರ ಈ ನಿಟ್ಟಿನಲ್ಲಿ ಹೆಚ್ಚಾಗಿದೆ ಅಂದ್ರೆ ಬಹುಶಃ ಪೊಲೀಸರು ತಡೆದಾಗ ಇಲ್ಲ ಕೆಲವೊಂದಕ್ಕೆ ವಿನಾಯಿತಿ ಇದೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಅದು ಝೋನ್ ವೈಸ್ ಕೊಡಲಾಗಿದೆಯಾ ಹೇಗೆ ಅನ್ನೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಯಾವುದಕ್ಕೆಲ್ಲ ವಿನಾಯಿತಿ ಇದೆ ಅಂತ? ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ವಿನಾಯಿತಿ ಅಡಿಷನಲ್ ಆಗಿ ಈಗ ನೀವೇನ್ ಹೇಳಿದ್ರೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿಗೆ ಯಾವತ್ತೂ ಬ್ಲಾಕೇ ಇರ್ಲಿಲ್ಲ, ಅದಕ್ಕೆ ಯಾವತ್ತೂ ಬ್ಲಾಕ್ ಇರ್ಲಿಲ್ಲ, ಅದು ನಡೀತಾನೂ ಇತ್ತು. ಮತ್ತೆ ಅದಕ್ಕೆ ನಾವು ಪಾಸ್ ಸಿಸ್ಟಮ್ ಅಂತ ತಗೊಂಡಿಲ್ಲ, ಯಾಕೆಂದ್ರೆ ಹತ್ರದಲ್ಲಿ ಅವ್ರ ಹೊಲಕ್ಕೆ ಹೋದ್ರೆ ಹೋಗಿ ಮಾಡ್ಬಿಟ್ಟು ಬರ್ಬೋದು, ಅದೆಲ್ಲ ನೋ ಇಶ್ಯೂಸ್. ಮತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಫ್ಯಾಕ್ಟ್ರಿಗಳು ನಡೀತಾ ಇತ್ತು. ಆಮೇಲೆ ಕ್ಯಾಶ್ಯೂ ಫ್ಯಾಕ್ಟ್ರೀಸು ಓಪನ್ ಆಗಿದೆ ಇವಾಗ. ಎನಿಥಿಂಗ್ ಆಗ್ರೋ ರಿಲೇಟೆಡ್ ಫ್ಯಾಕ್ಟ್ರೀಸ್ ಎಲ್ಲ ನಡೆಯುತ್ತೆ. ಫುಡ್ ಪ್ಯಾಕೇಜಿಂಗ್ ಫ್ಯಾಕ್ಟ್ರೀಸ್ ಓಪನ್ ಆಗಿದೆ. ಸೊ ಇಂಥವಕ್ಕೆಲ್ಲ ವಿತ್ ರೆಗ್ಯುಲರ್ ಪಾಸ್ ಸಿಸ್ಟಮ್ ವಿಚ್ ಐ ಟೋಲ್ಡ್ ಯು ಓನ್ಲಿ ಅದು ನಡೀತಾ ಇದೆ. ಅದ್ರ ಜೊತೆಗೆ ಮೊನ್ನೆ ಬೀಡಿ ಕಾರ್ಮಿಕರು ಅವರು ಬೀಡಿನ ರೋಲ್ ಮಾಡಿ ಅವ್ರ ಓನರ್ಸ್ ತಗೊಂಡ್ ಹೋಗೋದಕ್ಕೂ ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಡಿಸೈಡ್ ಆಯ್ತು. ಅದೇ ಓನ್ಲಿ ಥಿಂಗ್ ಇಸ್ ದಟ್ ಈ ಬೀಡಿ ಗುಟ್ಕಾ ಅದನ್ನೆಲ್ಲ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ. ಇವರು ಮನೆಯಲ್ಲಿ ಬರೀ ರೋಲ್ ಮಾಡಿ ಕೊಡೋದಕ್ಕೆ ಅವಕಾಶ ಮಾಡಿಕೊಡಲಾಯ್ತು ಮೊನ್ನೆ ಮೀಟಿಂಗ್ ಅಲ್ಲಿ. ಇದು ಅಗ್ರಿಕಲ್ಚರ್ ರಿಲೇಟೆಡ್. ಇನ್ನು ಅದಲ್ಲದೆ ಇಂಡಸ್ಟ್ರೀಸು ಕೆಲವು ಎಸೆನ್ಷಿಯಲ್ ಇಂಡಸ್ಟ್ರೀಸ್ ಬಂದೇ ಬರುತ್ತೆ. ಈಗ ಆಯಿಲ್ ರಿಫೈನರಿಗಳಿರ್ಬೋದು, ಅದೆಲ್ಲ ನಡೀತಾನೆ ಇದೆ ಮುಂಚೆಯಿಂದಾನು. ಸೊ ದಟ್ ಈಸ್ ಕಂಟಿನ್ಯೂಯಿಂಗ್. ಅದ್ರಲ್ಲಿ ಮೋಸ್ಟ್ ಆಫ್ ದಮ್ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಒಳಗಿರ್ತಾರೆ. ಸೊ ಅವ್ರಗಳಿಗೂ ಪಾಸ್ ಸಿಸ್ಟಮ್ ಇದೆ, ಅದು ಕಂಟಿನ್ಯೂ ಆಗ್ತಾ ಇದೆ. ದೆನ್ ಹೊಸದಾಗಿ ಏನ್ ಬಂತು ಅಂದ್ರೆ ಕನ್ಸ್ಟ್ರಕ್ಷನ್. ಈ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಇಲ್ಲಿ ತನಕ ನಾವು ವೆರಿ ಅರ್ಜೆಂಟ್ ಪಬ್ಲಿಕ್ ವರ್ಕ್ಸ್ ಏನಾದ್ರು ಇದ್ರೆ ರೋಡ್ಗಳು, ಇವಾಗ ಇಲ್ಲಿ ಬ್ರಿಡ್ಜ್ ಅಂತದನ್ನೆಲ್ಲ ಮಾಡ್ತಾ ಇದ್ವಿ. ಬಟ್ ಇವಾಗ ಕನ್ಸ್ಟ್ರಕ್ಷನ್ ನ ರೂರಲ್ ಏರಿಯಾಸ್ ಅಲ್ಲಿ ಮತ್ತೆ ಅರ್ಬನ್ ಏರಿಯಾಸ್ ಅಲ್ಲಿ ಅಲೌ ಮಾಡಿದ್ದಾರೆ. ಆದ್ರೆ ಎಲ್ಲಿ ಕನ್ಸ್ಟ್ರಕ್ಷನ್ ನಡೆಯುತ್ತೆ ಅಲ್ಲೇನೆ ಅವರ ಕಾರ್ಮಿಕರು ಅಲ್ಲೇ ಇರ್ಬೇಕು. ಇನ್ಸಿಟು ಅಂತ ಹೇಳ್ತಾರೆ. ಈಗ ಕಾರ್ಮಿಕರು ಪ್ರತಿದಿನ ಒಂದ್ ಕಡೆಯಿಂದ ಕನ್ಸ್ಟ್ರಕ್ಷನ್ ಸೈಟ್ಗೆ ಬರೋದು ವಾಪಸ್ ಹೋಗೋದು ಆತರ ಅಲ್ಲ, ಬಟ್ ಅವ್ರು ಅಲ್ಲೇ ಇರ್ಬೇಕು. ಸೊ ಅಂತ ಕನ್ಸ್ಟ್ರಕ್ಷನ್ ಗಳಿಗೆ ಈಗ ಅವಕಾಶ ಕೊಟ್ಟಿದೆ. ಆ ಕನ್ಸ್ಟ್ರಕ್ಷನ್ ಅಲ್ಲೂ ತುಂಬಾ ಎಮರ್ಜೆನ್ಸಿ, ಇವಾಗ ನೆಕ್ಸ್ಟ್ ಮಳೆಗಾಲ ಶುರು ಆಗ್ಬಿಡುತ್ತೆ, ಅಷ್ಟ್ರಲ್ಲಿ ನಾವು ಮಾಡ್ಲೇಬೇಕು ಅನ್ನೋ ತರ ವೆರಿ ಎಮರ್ಜೆಂಟ್ ವರ್ಕ್ಸ್ ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಅದಕ್ಕೂ ಕೂಡ ಈಗ ನಮ್ ದೇಸಿ ಏನ್ ವೆಬ್ಸೈಟ್ ಇದೆಯಲ್ಲ ಅದರಲ್ಲೇ ಪಾಸ್ ಅಪ್ಲೈ ಮಾಡ್ತಾ ಇದ್ದಾರೆ ಜನ. ಸೊ ಅದು ಬಂದ್ಮೇಲೆ ನಮ್ದೊಂದು ಅಫಿಷಿಯಲ್ ಟೀಮ್ ಅದನ್ನ ಸ್ಕ್ರೂಟಿನಿ ಮಾಡುತ್ತೆ. ಈ ಕನ್ಸ್ಟ್ರಕ್ಷನ್ ಇರ್ಲಿ, ಇಂಡಸ್ಟ್ರೀಸ್ ಇರ್ಲಿ, ಅದನ್ನ ಶುರು ಮಾಡಕ್ಕೆ ತುಂಬಾ ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ಇದೆ. ತುಂಬಾ ಕಠಿಣವಾದ ಇದನ್ನ ಮಾಡ್ಬೇಕಾಗುತ್ತೆ ಅವರು. ಅಂದ್ರೆ ಪ್ರತಿಯೊಬ್ಬನು ಪ್ರತಿದಿನ ಒಂದು ಸ್ಕ್ರೀನ್ ಮಾಡಿಸ್ಬೇಕು, ಅಲ್ಲೊಂದು ಡಾಕ್ಟರ್ ಬಂದು ಚೆಕ್ ಮಾಡ್ಬೇಕಾಗಿ ಬರುತ್ತೆ. ಅಲ್ಲಿ ಅವರು ಎಲ್ಲಾರ್ಗು ಮಾಸ್ಕ್ ಕೊಟ್ಟು ಸ್ಯಾನಿಟೈಸರ್ ಕೊಟ್ಟು ದೂರ ಇರ್ಬೇಕಾಗತ್ತೆ. ಒಂದು ಲೊಕೇಶನ್ ಅಲ್ಲಿ ಆದಷ್ಟು ಕಡಿಮೆ ಒಂದು 15-20 ಜನ, ಅದಕ್ಕಿಂತ ಜಾಸ್ತಿ ಇರ್ಲಿಕ್ಕೆ ಆಗೋದಿಲ್ಲ. ಸೊ ತುಂಬಾ ಕಂಡೀಷನ್ಸ್ ಇದೆ. ಸೊ ಆ ಕಂಡೀಷನ್ಸ್ನೆಲ್ಲ ಅವ್ರು ಮೀಟ್ ಮಾಡ್ಬೇಕಾಗತ್ತೆ. ಎಲ್ಲಿ ಮಾಡೋದಿಲ್ಲೋ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೋದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡಿ ಯಾರ್ಯಾರು ಇದನ್ನೆಲ್ಲ ನಾ ಪಾಲಿಸ್ಕೊಂಡು ಮಾಡ್ತೀನಿ ಅಂತ ಮುಂದೆ ಬರ್ತಾರೋ ಅವರು ದ ಸೇಮ್ ಪಾಸ್ ಸಿಸ್ಟಮ್ ಓನ್ಲಿ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂತ ಅವಕಾಶಗಳಿದೆ. ಹೌದು ಹೌದು. ಈಗ ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ಸರ್ ನಮಸ್ತೆ. ಎಸ್, ತಮ್ಮ ಹೆಸರು ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಪದವಿನಂಗಡಿ ಭಾಸ್ಕರ್ ಬಂಗೇರ್ ಅಂತ. ಭಾಸ್ಕರ್ ಬಂಗೇರ, ಪದವಿನಂಗಡಿಯಿಂದ. ಎಸ್, ಮಾತಾಡಿ ಸರ್, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಹೇಳಿ. ಏನಿಲ್ಲ ಮೇಡಮ್, ಮೊಟ್ಟ ಮೊದಲಾಗಿ ಪೊಲೀಸ್ ಅವರಿಗೆ ಮತ್ತೆ ನಿಮಗೆ ಡಾಕ್ಟರ್ಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ನನ್ನದೊಂದು ಕೋರಿಕೆ ಏನಂತ ಹೇಳಿದ್ರೆ, ಈ ದೈವಸ್ಥಾನಗಳಲ್ಲಿ ಈಗ ನಾವು ಈ ನೇಮ ಕಟ್ಟುವ ವೃತ್ತಿಯಲ್ಲಿದ್ದೇವೆ. ಅದರಿಂದ ತುಂಬಾ ಇಂಥ ದೇವಸ್ಥಾನಗಳೆಲ್ಲ ಬಂದಾಗಿದೆ ಇವಾಗ. ಅದರ ಬಗ್ಗೆ ಇನ್ನು ಮುಂದಕ್ಕೆ ಯಾವ ರೀತಿ ಕಾನೂನು ಇರ್ತದೆ ಮತ್ತೆ ಯಾವ ರೀತಿ ಸೇವೆಗಳೆಲ್ಲ ಆಗ್ತದೆ ಅಂತ ಅದರ ಮಾಹಿತಿ ಒಂಚೂರು. ಮತ್ತೆ ಕೊರೋನಾ ಈಗ ಬಂದ ಕಾರಣದಿಂದ ಈ ದೇಶ ಎಲ್ಲ ಇವಾಗ ಆದಷ್ಟು ಶಾಂತವಾಗಿ ಇವಾಗ ಎಲ್ಲ ದೇಶಗಳಿದೆ. ಅದೇ ರೀತಿ ವರ್ಷಕ್ಕೊಮ್ಮೆ ಇದೇ ರೀತಿ ಒಂದು ದಿವಸ ಆದ್ರೂ ಈ ರೀತಿ ಸ್ವಲ್ಪ ಶಾಂತವಾಗಿದ್ರೆ ಎಲ್ಲಾ ದೇಶಕ್ಕೆ ಒಂದು ಒಳ್ಳೇದು ಅಂತ ನಂದು ಎರಡೇ ಒಂದು ನಿಮ್ಮಲ್ಲಿ ಕೋರಿಕೆ ಮೇಡಮ್. ಈಗ ದೇವಸ್ಥಾನದ ಬಗ್ಗೆ ಕೇಳಿದ್ರು. ನಾವು
ದೇವಸ್ಥಾನ ಇರ್ಲಿ, ಮಾಸ್ಕ್ ಇರ್ಲಿ, ಚರ್ಚ್ ಇರ್ಲಿ, ತುಂಬಾ ಜನ ಸಂದಣಿ ಆಗುತ್ತೆ. ಆದ್ರಿಂದ ಈ ರಿಲಿಜಿಯಸ್ ಗ್ಯಾದರಿಂಗ್ಸ್ ನ ನಾವು ಅಂದ್ರೆ ಸರ್ಕಾರದವರು ಬ್ಯಾನ್ ಮಾಡಿದ್ದಾರೆ. ಅದು ಇಲ್ಲಿ ಅಟ್ಲೀಸ್ಟ್ ಥರ್ಡ್ ತನಕ ಅಂತೂ ಕಂಟಿನ್ಯೂ ಆಗಿದೆ. ಇನ್ ಮುಂದೆ ನಾವು ನೋಡ್ಬೇಕಾಗತ್ತೆ ಏನ್ ಹೇಳ್ತಾರೆ ಅಂತ. ಸೊ ಕಾರಣ ಇಷ್ಟೇ, ಯಾರೇ ಇವಾಗ್ಲೂ ಕೂಡ ಆ ದೇವಸ್ಥಾನದ ಒಳಗಡೆ ಅವ್ರು ರೆಗ್ಯುಲರ್ ಪೂಜೆ ಮಾಡೋದಿರ್ಲಿ ಅಥವಾ ಮಾಸ್ಕ್ ಅಲ್ಲಿ ಅವ್ರ ಅಷ್ಟೇ ಇರೋದು, ಪಬ್ಲಿಕ್ ಗೆ ಇಲ್ಲ. ಸೊ ಅದು ಮುಂದೆನೆ ನೋಡ್ಬೇಕಾಗತ್ತೆ. ಅದ ಯಾರ್ದು ಇದಕ್ಕೆ ಧಕ್ಕೆ ತರಬೇಕು ಅಂತಲ್ಲ, ಜನಸಂದಣಿನ ಕಟ್ ಮಾಡೋದಕ್ಕೆ ಅಷ್ಟೇನೆ ಅದನ್ನ ಮಾಡಿರೋದು. ಸೊ ಎಲ್ಲೇ ಆಗ್ಲಿ ದೊಡ್ಡ ದೊಡ್ಡ ಜಾತ್ರೆಗಳು ಅಂತ ಆದ್ರೆ ತುಂಬಾ ಜನ ಸೇರಿದ್ರೆ ಅವಾಗ ನಾನು ಹೇಳ್ದಾಗೆ ಇದು ರೋಗ ಹರಡೋದು ಫಾಸ್ಟ್ ಆಗಿ ಆಗ್ಬಿಡುತ್ತೆ ಅಂತ. ಸೊ ಅದು ವಿ ಹ್ಯಾವ್ ಟು ಸಿ ನೆಕ್ಸ್ಟ್ ಏನ್ ಬರುತ್ತೆ ಅಂತ. ಎಸ್, ಅಂದ್ರೆ ಮುಂದಿನ ನಿರ್ಧಾರವನ್ನ ಮತ್ತೆ ನೋಡಬೇಕಾಗುತ್ತೆ. ಎಸ್, ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದ್ದಕ್ಕಾಗಿ. ಈಗ ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಎಸ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀವಿ? ನಾನು ರಾಜೇಶ್ ಅಂತ ಹೇಳಿ ತುಂಬಿಯ ಪ್ರೊಟೆಕ್ಷನ್ ಪ್ರದೇಶದಿಂದ ಮಾಡ್ತಿದ್ದೀನಿ ಸರ್. ಎಸ್ ರಾಜೇಶ್ ಅವರು, ಎಸ್ ಮಾತಾಡಿ ಸರ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನಮ್ಮ ಮನೆ ಮುಂದುಗಡೆ ಮನೆಯಲ್ಲಿ ಅವರು ಫಸ್ಟ್ ಒಬ್ರು ಲೇಡಿ ನೀರೋದಲ್ಲಿ ಕೆಲಸ ಮಾಡ್ತಿದ್ರು. ಎಲ್ಲಿ ಸರ್, ಎಲ್ಲಿ ಕೆಲಸ ಮಾಡ್ತಿದ್ರು? ನೀರೋದಲ್ಲಿ ಕೆಲಸ ಮಾಡ್ತಿದ್ರು. ಫಸ್ಟ್ ನ್ಯೂರೋದಲ್ಲಿ ಕೆಲಸ ಮಾಡ್ತಿದ್ರು. ಓಕೆ, ಹೌದೌದು. ಅವರೀಗ ಕ್ವಾರಂಟೈನ್ ಅಲ್ಲಿ ಇದ್ದಾರೆ. ನನಗನ್ಸುತ್ತೆ ಅವರು ವಿಟ್ಲದಲ್ಲಿ ಕ್ವಾರಂಟೈನ್ ಇದ್ದಾರೆ. ಅವರ ಮನೆಯಲ್ಲಿ ಅವರು ಸೇರಿ 3 ಜನ ಇದ್ರು. ಈಗ ಇಬ್ರು ಸೀನಿಯರ್ಸ್ ಇದ್ದಾರೆ, ಅದರಲ್ಲಿ ಒಬ್ರು ಮೆಂಟಲಿ ಅಪ್ಸೆಟ್ ಆಗಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಮೊನ್ನೆಯಿಂದ ತುಂಬಾ ಮಾತಾಡೋದು, ಬೆಳೆಯುವುದು ಮಾಡ್ತಿದ್ರು. ನಿನ್ನೆ ರಾತ್ರಿನೂ ಹಾಗೆ ಒಂದು 12 ಗಂಟೆಗೆ ತುಂಬಾ ವಿಪರೀತವಾಗಿ ಮಾತಾಡ್ತಾ ಏನೆಲ್ಲ ಮಾಡ್ತಿದ್ರು. ಅವರಿಗೆ ಆರೋಗ್ಯದಲ್ಲಿ ಸರಿ ಇಲ್ಲ. ಅವ್ರ ಆ ಲೇಡಿ ಇರುವಾಗ ಅವರನ್ನೆಲ್ಲ ಕ್ಲೀನ್ ಮಾಡೋದೆಲ್ಲ ಮಾಡ್ತಿದ್ರು. ಈಗ ಅವರಿಬ್ಬರು ಸೀನಿಯರ್ಸ್ ಇದ್ದ ಕಾರಣ ಅವರಿಗೆ ಅಲ್ಲಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅವರಿಗೆ ಮಾತ್ರೆ ಯಾವ್ದು ಕೊಡೋದು ಏನು ಅಂತಲೇ ಗೊತ್ತಾಗ್ತಿಲ್ಲ. ಮತ್ತೆ ಇವರನ್ನು ಅವರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಹೌಸ್ ಕ್ವಾರಂಟೈನ್ ಹಾಗೆ. ಈಗ ಅದಕ್ಕೆ ನಮಗೆ ಅವರಿಗೆ ಕಿಟ್ಟಿಗೆ ಅಂತ ಊಟಕ್ಕೆ ಅಂತ ವ್ಯವಸ್ಥೆ ಏನು ಸಮಸ್ಯೆ ಇಲ್ಲ. ಒಂದ್ ವೇಳೆ ಸಮಸ್ಯೆ ಇದ್ರೆ ನಾವು ಹೇಳಿದ್ದೇವೆ, ನಾವು ಮಾಡ್ತೇವೆ ಅಂತ ಹೇಳಿ. ಬಟ್ ಈಗ ಅವರಿಗೆ ಜಿಲ್ಲಾಡಳಿತದಿಂದ ಈಗ ನಾವು ಮನೆಗೆ ಒಳಗೆ ಹೋಗಿ ಅವರಿಗೆ ಏನಾದ್ರು ಕ್ಲೀನ್ ಮಾಡುವಂತದ್ದು, ಈಗ ಅವರಿಗೆ ಟಾಯ್ಲೆಟ್ಗೆ ಸಮೇತ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಜಿಲ್ಲಾಡಳಿತದಿಂದ ಅವರಿಗೇನಾದ್ರು ಏನು ಪ್ಯಾಡ್ ಅದು ಎಂತಾದ್ರು ಮಾಡಿ ಕೊಟ್ರೆ ನಾವು ಅದನ್ನು ಹೋಗಿ ಒಳಗೆ ಹೋಗಿ ಅದನ್ನ ಅವರಿಗೆ ಮಾಡ್ಕೋಬಹುದಾಗೇನು ಅಂತ ಕೇಳಲಿಕ್ಕೆ ನಾನು ಫೋನ್ ಮಾಡಿದ್ದೆ. ಈಗ ನಿಮ್ಮ ನಂಬರ್ ತಗೊಂಡು ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಸ್ತೀವಲ್ಲ, ಒಂದು ಹೆಲ್ತ್ ಟೀಮ್ ಕಳಿಸ್ತೀನಿ. ಓಕೆ, ಸೊ ಇದನ್ನ ವಿಲ್ ಟೇಕ್ ಇಟ್ ಆಫ್ಲೈನ್. ಎಸ್ ಎಸ್, ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದ್ದಕ್ಕಾಗಿ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಈ ಬಗ್ಗೆ ತಮಗೆ ಸ್ಪಂದನೆ ಸಿಗುತ್ತೆ ಅನ್ನುವಂಥದ್ದು. ಎಸ್, ಅಂದ್ರೆ ಈಗ ಜನರಲ್ಲಿ ಇರುವಂತಹ ಪ್ರಶ್ನೆ, ಬಹುಶಃ ಈಗ ಕರೆ ಮಾಡಿದವರು ಕೂಡ ಕೇಳಿದ್ದು ಅದುವೇ, ಮೇ 3ರ ನಂತರ ಪರಿಸ್ಥಿತಿ ಏನು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಈಗಾಗಲೇ ಬಹುಶಃ ನಾವು ಕಂಟೈನ್ಮೆಂಟ್ ಝೋನ್ಗಳನ್ನು ಕೂಡ ಕೆಲವೊಂದು ಮಾಡಿರುವಂಥ ಜೊತೆಗೆ ಒಂದು ರೆಡ್ ಝೋನ್ ಅಲ್ಲಿ ಇದ್ದೇವೆ ಅನ್ನುವಂತಹ ಮಾತುಗಳು. ಸೊ ಮೇ 3ರ ನಂತರ ಏನಾಗಬಹುದು ಅನ್ನುವಂಥದ್ದು ಮೇಡಮ್ ಈಗ ಸದ್ಯಕ್ಕೆ? ಈಗ ಮೇ 3ರ ನಂತರ ಎಲ್ಲಾ ಕಡೆನೂ ಕಂಟೈನ್ಮೆಂಟ್ ಝೋನ್ಸ್ ಅಲ್ಲಿ ಏನು ಅವಕಾಶ ಇರೋದಿಲ್ಲ. ಯಾಕೆಂದ್ರೆ ಕಂಟೈನ್ಮೆಂಟ್ ಝೋನ್ ಮೀನಿಂಗ್ ಅಂದ್ರೆ ಹಾಗೆ, ಅಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದಿರೋದ್ರಿಂದ ಅಲ್ಲಿ ಸುಮಾರು ಹರಡಿರ್ಬೋದು. ಸೊ ಆ ಕಂಟೈನ್ಮೆಂಟ್ ಝೋನ್ ಅದೊಂದು 100 ಮೀಟರ್ಸ್ ಇರ್ಬೋದು, ಅದೇನ್ ನಾವು ಇದು ಮಾಡಿದೀವಿ, ಅಲ್ಲಿ ಆಕ್ಟಿವಿಟಿ ಇರಲ್ಲ. ಬಟ್ ಬೇರೆ ಕಡೆ ಕ್ರಮೇಣ ಸ್ಲೋ ಆಗಿ ಈಗ ಆಲ್ರೆಡಿ ನಾ ಹೇಳ್ದಾಗೆ ಈ ಕನ್ಸ್ಟ್ರಕ್ಷನ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ದಟ್ ಈಸ್ ಆಲ್ಸೋ ರಿಲ್ಯಾಕ್ಸೇಷನ್. ಸೊ ಟಿಲ್ ದೆನ್ ಇಷ್ಟಿದೆ. ಸೊ ಮೇ 3rd ಆದ್ಮೇಲೆ ಏನು ಅನ್ನೋದಕ್ಕೆ ಈಗ ಹಲವಾರು ನಮ್ಮ ವಿಡಿಯೋ ಕಾನ್ಫರೆನ್ಸ್ಗಳಲ್ಲಿ ಎಲ್ಲ ಕೇಳ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಅವರು ಒಪಿನಿಯನ್ ತಗೊಂಡು ಒಂದು ಪಾಲಿಸಿ ವಿಲ್ ಕಮ್ ಔಟ್. ಬಟ್ ನಾನು ಜನರಿಗೆ ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಇದು ಬರೀ ಡೆಡ್ ಲೈನ್ಸ್ ಅಲ್ಲ, ಡೇಟ್ಸ್ ಅಷ್ಟೇ ಅಲ್ಲ. ಇದು ಇನ್ ಮುಂದೆ ಇಟ್ ಶುಡ್ ಅಂದ್ರೆ ಓವರ್ ಮಂತ್ಸ್ ಆಲ್ಸೋ ನಾವು ಈ ಬೇಸಿಕ್ ಥಿಂಗ್ಸ್ ನ ಕಂಟಿನ್ಯೂ ಮಾಡಬೇಕು. ಏನೇ ಬರಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಪಬ್ಲಿಕ್ ಹೈಜೀನ್ ಪ್ರೈವೇಟ್ ನಮ್ಮ ಪರ್ಸನಲ್ ಹೈಜೀನ್ ಏನಿದೆ ಅದನ್ನ ಮೇಂಟೈನ್ ಮಾಡೋದು, ಇದನ್ನ ಮಾತ್ರ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಸೊ ಲೆಟ್ ಅಸ್ ಆಲ್ ಕಂಟಿನ್ಯೂ ದಟ್. ಎಸ್, ಅದು ನಮ್ಮ ಸ್ವಯಂ ಜಾಗೃತಿ, ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿಯನ್ನು ಮಾಡಬೇಕಾಗಿರೋದು ಕೇವಲ ಈ ಒಂದು ಕೊರೋನಾ ಲಾಕ್ಡೌನ್ ಅವಧಿಗೆ ಮಾತ್ರ ಅಲ್ಲ, ಮುಂದಿನ ಪ್ರತಿನಿತ್ಯದ ದಿನನಿತ್ಯದ ಜೀವನದಲ್ಲಿ. ಜೊತೆಗೆ ನಿಮ್ಗೆ ಏನಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ, ಯಾವುದೇ ರೀತಿ ಸಿಂಪ್ಟಮ್ಸ್ ಬಂದ್ರೆ, ಜ್ವರದ್ದಿರ್ಬೋದು, ಕೆಮ್ಮು ಆತರ ಏನಾದ್ರು ಇದ್ರೆ ಇಮಿಡಿಯೇಟ್ ಆಗಿ ರೀಚ್ ಔಟ್ ಡಾಕ್ಟರ್ಗೆ ಕೇಳಬೇಕಾಗುತ್ತೆ. ಸೊ ಬಂದು
ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಮುಖ್ಯ. ಏನೋ ಆಗ್ಬಿಡುತ್ತೆ, ಓಕೆ ನಾನು ಮನೇಲೆ ಇದ್ಬಿಟ್ಟು ನೋಡೋಣ ಸರಿ ಹೋಗ್ಬೋದು, ಆ ರೀತಿ ಮಾಡಬೇಡಿ. ಯಾಕೆಂದ್ರೆ ಎಷ್ಟು ಬೇಗ ಬರ್ತಿರೋ ಅಷ್ಟು ಹೆಲ್ಪ್ ಆಗುತ್ತೆ, ನಿಮ್ಮ ಆರೋಗ್ಯವನ್ನ ಹೌದು ರಿಕವರ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಈಗ ಆಲ್ರೆಡಿ ಮೆಡಿಕಲ್ ಶಾಪ್ಗಳಲ್ಲಿ ವಿದೌಟ್ ಪ್ರಿಸ್ಕ್ರಿಪ್ಷನ್ ಪ್ಯಾರಾಸಿಟಮಾಲ್ ಅಂದ್ರೆ ಈ ಡೋಲೋ ಕ್ರೋಸಿನ್ ಎಲ್ಲ ಕೊಡೋ ಹಾಗಿಲ್ಲ. ಸೊ ಅದನ್ನ ನೀವು ತಗೊಂಡ್ ಬಂದ್ಬಿಟ್ಟು ಜ್ವರ ಬಂತು ತಗೊಂಡ್ಬಿಡೋಣ ಆ ರೀತಿ ದಯವಿಟ್ಟು ಮಾಡಬೇಡಿ. ಆಂಟಿಬಯೋಟಿಕ್ಸ್ ತಗೊಳ್ಳೋದು ಅದನ್ನ ಯಾರು ಮಾಡಬೇಡಿ. ರೀಚ್ ಔಟ್ ಮಾಡಿ, ನಿಮ್ ಎಷ್ಟೊಂದ್ ಜನಕ್ಕೆ ಅವರ ಪರ್ಸನಲ್ ಡಾಕ್ಟರ್ ಇರ್ತಾರೆ, ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಅವ್ರಿಗೆ ಫೋನ್ ಮಾಡಿ ಕೇಳಿ. ಸೊ ಅವರು ನಿಮ್ನ ಗೈಡ್ ಮಾಡ್ತಾರೆ. ಸೊ ಎನಿ ಈ ತರ ಜ್ವರದ ಸಿಂಪ್ಟಮ್ಸ್ ಆತರ ಎಲ್ಲ ಬಂದ್ರೆ ಫೀವರ್ ಕ್ಲಿನಿಕ್ ಗಳಿಗೆ ಬನ್ನಿ, ಅಲ್ಲಿ ಪ್ರಾಪರ್ ಆಗಿ ಟ್ರೀಟ್ ಮಾಡ್ತಾರೆ. ಅಂದ್ರೆ ಬರ್ತಿದ್ದ ಹಾಗೆ ಅವರು ನಿಮ್ಮನ್ನ ಫಸ್ಟು ಏನಿರ್ಬೋದು, ಕೋವಿಡ್ ಸಿಂಪ್ಟಮ್ಸ್ ಇದೆಯೋ ಇಲ್ವೋ ಅಂತ ಅಟ್ಲೀಸ್ಟ್ ಅವರು ಚೆಕ್ ಮಾಡ್ತಾರೆ. ಸೊ ಅದನ್ನ ಮಾಡದೆ ಎಲ್ಲಾ ಕಡೆ ಇಲ್ಲ ನಾವೇ ಮಾತ್ರೆ ತಗೊಳ್ಳೋದಿರ್ಬೋದು, ಅಥವಾ ಎಲ್ಲ ಲೋಕಲ್ ಕ್ಲಿನಿಕ್ ಸುಮಾರು ಕಡೆ ಹೋಗಿ ಬರೋದು, ಅದೆಲ್ಲ ಮಾಡಬೇಡಿ. ಸ್ವಲ್ಪ ಸೀರಿಯಸ್ ಆಗಿ ಈ ವಿಷಯನ ಎಲ್ಲರೂ ಕನ್ಸಿಡರ್ ಮಾಡಿ ನೀವೇ ಮುಂದೆ ಬಂದು ಹೇಳಿ, ಇಲ್ಲ ನಮ್ಮ ಕಾಲ್ ಸೆಂಟರ್ಗೆ ಫೋನ್ ಮಾಡಿ ಹೇಳಿ ಈ ತರ ಇಶ್ಯೂ ಇದೆ ಅಂದ್ರೆ. ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಂದ ಇನ್ನೊಂದು ಕಾಲ್ ಸೆಂಟರ್ ಕೂಡ ಇನ್ನೇನು ಶುರು ಆಗುತ್ತೆ, ಅದು ಓನ್ಲಿ ಫಾರ್ ದಿಸ್ ಟೆಲಿಸೆಂಟರ್, ಟೆಲಿಮೆಡಿಸಿನ್. ಸೊ ಅದ್ರದ್ದು ನೀವು ಅವಕಾಶ ದಯವಿಟ್ಟು ಪಡ್ಕೋಬೇಕಾಗುತ್ತೆ. ಸೊ ಫೋನ್ ಮಾಡಿ ತಿಳಿಸಿ, ಏನೇ ಇದ್ರು ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ಎಸ್, ಕೊನೆಯದಾಗಿ ಕರೆಯನ್ನ ಸ್ವೀಕಾರ ಮಾಡುವಂತದ್ದು. ಹಲೋ 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 ಸರ್, ನಮಸ್ತೆ. ನಮಸ್ತೆ, ನಾನು ಸುಧಾಕರ ತಂತ್ರಿ ಅಂತ ಮೂಡುಬಿದಿರೆಯಿಂದ ದುರ್ಗಾ ಜ್ಯೋತಿ ಶಾಲೆ ಭಟ್ರು ಮಾತಾಡೋದು. ಎಸ್, ಮಾತಾಡಿ ಸರ್, ಮಾತಾಡಿ ಸುಧಾಕರ್ ಸರ್, ಮಾತಾಡಿ. ಮೇಡಮ್ಗೆ ಅನಂತ ಧನ್ಯವಾದಗಳು. ನಮಸ್ತೆ. ಎಸ್, ಹಾಗೂ ನಮ್ಮ ವೈದ್ಯ ತಂಡಕ್ಕೆ, ಪೊಲೀಸ್ ತಂಡಕ್ಕೆ ಧನ್ಯವಾದಗಳು. ಆದ್ರೆ ನಂದೊಂದು ಕ್ವಶನ್ ಇರೋದು ಏನಂತ ಕೇಳಿದ್ರೆ, ಈಗ BPL ನವರಿಗೆ ಎಲ್ಲ ಸೌಕರ್ಯಗಳುಂಟು, APL ನವರಿಗೆ ಯಾವುದೇ ಸೌಕರ್ಯಗಳನ್ನು ಯಾರು ಕೊಟ್ಟಿಲ್ಲ. ಮತ್ತೊಂದು ಇದು ಹೇಗೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ನನಗೊಂದು 10 ಜನ ನನ್ನದೊಂದು ಸಟ್ಟಲ್ಲಿ ಮಿತ್ರರಿದ್ದಾರೆ, ಎಲ್ಲರ ಹತ್ರ ಕೇಳ್ತಾ ಇದ್ರು ಕೂಡ APL ನವರಿಗೆ ಯಾವುದೇ ಒಂದು ವಸ್ತುಗಳು ಇಷ್ಟು ದಿನದಲ್ಲಿ ಸಿಕ್ಕಿಲ್ಲ, ಕೆಲವರಿಗೆಲ್ಲ ಉಂಟು. ಅದರ ಎಡೆಯಲ್ಲಿ ಬ್ರಾಹ್ಮಣರು ನಾವು ಪೂಜೆ ಇಲ್ಲದೆ ಇಲ್ಲಿ ಮನೆಯಲ್ಲೇ ಕುತ್ಕೊಂಡವಾಗ ಯಾವ ಐಟಮ್ಗಳು ಇಲ್ಲಿ ಬಂದಿಲ್ಲ ಅಂತ ಆದ್ರೆ ಇದಕ್ಕೆ ಏನು ವ್ಯವಸ್ಥೆ ಅಂತ ಬೇಕಿತ್ತು. ಅಲ್ಲ, ನೀವು ಹೇಳೋದು ಕರೆಕ್ಟ್. ಈಗ ಒಂದು ಇದೇ ಆರ್ಥಿಕತೆ ಪ್ರಶ್ನೆ ಅನ್ನೋದೇ ಇದು. ಈಗ ಒಂದೇ ರೀತಿ ಇದು ಸೊಸೈಟಿಲಿ ಒಂದೇ ಸ್ಟ್ರಾಟ ಇರಲ್ಲ, ತುಂಬಾ ಲೆವೆಲ್ಸ್, ತುಂಬಾ ವರ್ಗಗಳು, ಸ್ಟ್ರಾಟಗಳಿರುತ್ತೆ. ಅದ್ರ ತುಂಬಾ ಜನಕ್ಕೆ ತೊಂದರೆ ಕೂಡ ಆಗಿದೆ. ಯಾರು ಡೈಲಿ ಈಗ ದುಡಿಯೋರು ತುಂಬಾ ಜನಕ್ಕೆ ತೊಂದರೆ ಆಗಿದೆ. ಹೌದು ಹೌದು. ಆದ್ರಿಂದಾನೇ ಈಗ ಏನ್ ಸಡಿಲಿಕೆ ಇರ್ಬೋದು, ಕೆಲವು ನಿಧಾನವಾಗಿ ಕೆಲವು ಇಂಡಸ್ಟ್ರೀಸ್ ನ ಬರಕ್ಕೆ ಬಿಡ್ತಾ ಇದ್ದಾರೆ, ಕೆಲವು ಓಪನ್ ಆಗ್ತಾ ಇದೆ. ಅದೆಲ್ಲ ಯಾಕೆ ಅಂದ್ರೆ ವರ್ಕ್ ಕ್ರಿಯೇಟ್ ಮಾಡೋಣ ಅಂತ. ಅದರಲ್ಲಿ ಕಷ್ಟನೂ ಇದೆ. ಇದು ಜಾಸ್ತಿ ಜನನ ಬಿಡ್ತಾ ಇದ್ದಂಗೆ ರೋಗನೂ ಹರಡುತ್ತೆ. ಬಟ್ ನಾವು ಬಿಡದೇ ಇದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಸೊ ಇದು ಎರಡರ ಮಧ್ಯದಲ್ಲಿ ಇಟ್ಸ್ ಅ ವೆರಿ ಟಫ್ ಚಾಯ್ಸ್ ಎಲ್ಲರಿಗೂ. ಆದ್ರೆ ಸ್ಲೋಲಿ ರಿಲ್ಯಾಕ್ಸ್ ಮಾಡ್ತಾ ಇರೋದೇ ಅದಕ್ಕೆ. ಅಂಡ್ ಇವರು ಹೇಳಿದ ಪ್ರಶ್ನೆ ಪ್ರಕಾರ ಹೌದು, ಅಂದ್ರೆ ದೇರ್ ಆರ್ ಮೆನಿ ಕೇಸಸ್ ವೇರ್ ನಮ್ಗೆ ಈಗ ಕಾರ್ಡ್ ಇಲ್ಲ ಅದಕ್ಕೆ ಕೊಡ್ಲಿಲ್ಲ ಅಂತ. ಸೊ ಅದರಿಂದ ಯಾರ್ಯಾರು ವಿಲ್ಲಿಂಗ್ನೆಸ್ ಕೊಟ್ಟಿದ್ರು APL ಅವ್ರಿಗೂ ಅವಕಾಶ ಮಾಡಿ ಕೊಟ್ರು. ಬಟ್ ಈ ರೀತಿ ಬೇರೆ ಏನು ರಿಕ್ವೆಸ್ಟ್ ಬಂದಿದೆ ಅದು ಸುಮಾರು ಕೂಡ ಸರ್ಕಾರ ಗಮನಕ್ಕೂ ನಾವು ತರ್ತಾ ಇದೀವಿ. ಎಸ್, ಆ ಮೂಲಕ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು. ಇನ್ನು ನಾವು ನಮ್ಮ ವೈದ್ಯಕೀಯ ವ್ಯವಸ್ಥೆಯ ಬಗ್ಗೆ ಮಾತನಾಡಲೇಬೇಕಾಗುತ್ತೆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಬಹುಶಃ ಒಂದು 10 ತಿಂಗಳ ಮಗುವಿನಲ್ಲಿ ಕಾಣಿಸಿಕೊಂಡ ಸೋಂಕು ಪ್ರಕರಣ ಏನಿದೆ ಅದು ಬಹುಶಃ ಇಡೀ ರಾಜ್ಯದ ಜನರು ಒಮ್ಮೆ ನಮ್ಮ ಜಿಲ್ಲೆಯತ್ತ ತಿರುಗಿ ನೋಡುವ ಹಾಗೆ ಮಾಡಿತ್ತು. ಹೇಗೆ ಈ ಒಂದು ಚಾಲೆಂಜ್ ಅನ್ನು ಫೇಸ್ ಮಾಡ್ತಾರೆ ಅನ್ನುವಂಥದ್ದು, ಅದನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಆ ಒಂದು ಮಗುವನ್ನು ರಿಕವರ್ ಮಾಡಿ ಕಳಿಸಿದ್ದೇವೆ. ಅದರ ಜೊತೆಗೆ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಕಾರ್ಯಕರ್ತರ ಸೇವೆ ಕೂಡ ನಿರಂತರವಾಗಿ ನಡೀತಾ ಇದೆ. ಸೊ ಒಂದು ವೈದ್ಯಕೀಯ ಸೇವೆ ಮತ್ತೆ ಈ ಒಂದು ಕಾರ್ಯಕರ್ತರ ಸೇವೆಯ ಬಗ್ಗೆ ಹೇಳೋದಿದ್ರೆ ಏನ್ ಹೇಳ್ತೀರಿ ಮೇಡಮ್? ಈಗ ನಮ್ಮಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಅಂದ್ರೆ ಅವರೇ. ಈಗ ನಮ್ಮನ್ನ ಬದುಕ್ಸೋರು ಅವರೇನೆ. ಸೊ ನಾವು ಅತ್ಯಂತ ಹೆಚ್ಚು ರೆಸ್ಪೆಕ್ಟ್ ಕೊಡಬೇಕಾಗಿರೋದು ಮೆಡಿಕಲ್ ಫ್ರೆಟರ್ನಿಟಿ. ಆ ಮೆಡಿಕಲ್ ಫ್ರೆಟರ್ನಿಟಿ ಅಂದ್ರೆ ಅದ್ರಲ್ಲಿ ಎಲ್ಲರೂ ಸೇರ್ತಾರೆ. ಡಾಕ್ಟರ್ಗಳಿರ್ಬೋದು, ನರ್ಸ್ಗಳಿರ್ಬೋದು, ಟೆಕ್ನಿಷಿಯನ್ಸ್, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಲ್ಯಾಬ್ ಅಲ್ಲಿರೋರು ಇರ್ಬೋದು, ಎವ್ರಿಬಡಿ ಅಸೋಸಿಯೇಟೆಡ್ ವಿತ್ ಹಾಸ್ಪಿಟಲ್. ಕೊನೆಗೆ ನಮ್ಮ PHC ಮಟ್ಟದಲ್ಲಿ ಇರ್ತಾರೆ, ANMಗಳಿರ್ತಾರೆ, ಆಮೇಲೆ ಹೆಲ್ತ್ ವರ್ಕರ್ಸ್ ಇರ್ತಾರೆ, ಆಶಾಗಳಿರ್ತಾರೆ. ನಾನು ಎಲ್ಲಾರ ಹೆಸರು ತಗೊಳ್ಳಿಕ್ಕೆ ಆಗಲ್ಲ, ಅದನ್ನ 1000 ಜನ ಇರ್ತಾರೆ. ಅವ್ರು ಎಲ್ಲಾರು ನಿರಂತರವಾಗಿ ದುಡಿತಾ ಇದ್ದಾರೆ, ನಮಗೋಸ್ಕರ
ಮಾಡ್ತಾ ಇದ್ದಾರೆ. ಸೊ ನಾವು ಫಸ್ಟ್ ಮಾಡ್ಬೋದಾಗಿರೋ ಕೆಲಸ ಅಂದ್ರೆ ಅವರಿಗೆ ಕೃತಜ್ಞತೆ ತೋರಿಸೋದು. ಯಾಕೆಂದ್ರೆ ಅವರು ಮನುಷ್ಯರೇ, ಅವ್ರಿಗೂ ಅಫೆಕ್ಟ್ ಆಗುತ್ತೆ ಈ ರೋಗ. ಇನ್ ಸ್ಪೈಟ್ ಆಫ್ ದಟ್ ಮಾಡ್ತಾ ಇದ್ದಾರೆ. ಸೊ 100% ರಿಸ್ಕ್ ಜಾಸ್ತಿ ಇರೋದೇ ಈ ರೀತಿ ಫ್ರಂಟ್ ಲೈನ್ ಮೆಡಿಕಲ್ ಸ್ಟಾಫ್ ಯಾರಿದ್ದಾರೆ ಅವರಿಗೆ. ಸೊ ನಾವು ಅವರಿಗೆ ನಿರಂತರ ಮಾಡ್ತಿರೋ ಕೆಲಸಕ್ಕೆ ಕೃತಜ್ಞತೆನ ನಾವು ತೋರಿಸ್ಲೇಬೇಕು, ಒಂದು. ಅಂಡ್ ಎರಡನೇದಾಗಿ ಅವರು ಈಗ ಮನೆಗೆ ಬಂದಾಗ ಅವ್ರು ಏನ್ ಕೊಡ್ತಾರೆ ಆ ಇನ್ಫಾರ್ಮೇಶನ್ ನ ಕೊಡ್ಬೇಕು, ಇರಿಟೇಟ್ ಆಗದೆ. ಇದೇನು ಇಷ್ಟೊಂದು ಪ್ರೋಬ್ ಮಾಡ್ತಾರೆ, ನಿಮ್ BP ಇದೆಯಾ, ಶುಗರ್ ಇದೆಯಾ ಅನ್ಕೊಂಡು ಯಾಕೆ ಇದ್ ಮಾಡ್ತಾರೆ. ಮತ್ ನಿಜವಾದ ಇನ್ಫಾರ್ಮೇಶನ್ ಕೊಡ್ಬೇಕು. ನೀವೆಷ್ಟು ನಿಜವಾದ ಇನ್ಫಾರ್ಮೇಶನ್ ಕೊಡ್ತಿರೋ ನಮ್ಗ ಗೊತ್ತಾಗುತ್ತೆ. ಈಗ ಎಲ್ಲಾ ಡೇಟಾ ಕಲೆಕ್ಟ್ ಮಾಡ್ಬಿಟ್ಟು ಒಂದು ರೀಜನ್ ಅಲ್ಲಿ ಇದೇನಕ್ಕೆ ಇಷ್ಟೊಂದು ಜನಕ್ಕೆ ಜ್ವರ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ರೆ ಇಲ್ಲಿ ಏನಾದ್ರೂ ಸ್ಪ್ರೆಡ್ ಆಗ್ತಾ ಇದೆಯಾ ನೋಡೋಣ ಅಂತ. ಅದು ಹೆಚ್ಚು ನಾವು ಇನ್ಫಾರ್ಮ್ ಮಾಡ್ತಾ ಇದ್ರೆ ಹೆಚ್ಚು ನಮ್ಗೆ ಒಳ್ಳೇದು, ಯಾಕೆಂದ್ರೆ ಪ್ರಿವೆನ್ಷನ್ ಅವಾಗ. ಸೊ ಫಸ್ಟೇನೆ ಅಲ್ಲಿ ಹೋಗಿ ನಾವು ಏನಾದ್ರೂ ಆಕ್ಷನ್ ತಗೊಳ್ಬೋದಾಗುತ್ತೆ. ಸೊ ಅದು ಒಂದು. ಆಮೇಲೆ ಇದು ಈ ಅಟ್ಮಾಸ್ಫಿಯರ್ ಅಲ್ಲಿ ಎಲ್ಲಾರ್ಗು ಫ್ರಸ್ಟ್ರೇಷನ್ಸ್ ಇದೆ, ಅರ್ಥ ಆಗುತ್ತೆ. ಅಂದ್ರೆ ಇರಿಟೇಷನ್ ಇರುತ್ತೆ, ನನಗೆ ಏನಂತಾರೆ, ನನ್ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ, ನನಗೆ ಹೊರಗೆ ಹೋಗ್ಬಿಡ್ತಿಲ್ಲ ಅಂತ. ಸೊ ಅದೇ ಆ ಫ್ರಸ್ಟ್ರೇಷನ್ ಎಲ್ಲ ಮೋಸ್ಟ್ಲಿ ಪೊಲೀಸ್ ಅವ್ರ ಮೇಲೆ ಬರುತ್ತೆ, ಬಿಕಾಸ್ ಅವರೇ ಫ್ರಂಟ್ ಲೈನ್ ಸ್ಟಾಫ್ ಇರ್ತಾರೆ. ಬಟ್ ಇಟ್ಸ್ ಅ ವೆರಿ, ಆವಾಗ್ಲೇ ಹೇಳ್ದಂಗೆ ಒಂದು ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ ಆಗಿರೋದ್ರಿಂದ ಎಲ್ಲರೂ ಸಹಕರಿಸಬೇಕು. ಅವರು ಕೂಡ ಇಡೀ ದಿನ ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಇದೇನು ಎಲ್ಲ ತೊಂದರೆ ಕೊಡ್ಬೇಕು ಅಂತ ಯಾರಿಗೂ ಇರೋದಿಲ್ಲ. ಎಲ್ಲರೂ ಪ್ರಯತ್ನ ಪಡ್ತಿರೋದೇನು ಆದಷ್ಟು ಈ ರೋಗನ ಕಂಟ್ರೋಲ್ ಮಾಡೋಣ ಅಂತ. ಕೈ ಮೀರಿ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಹತ್ರ ಇರೋ ಲಿಮಿಟೆಡ್ ರಿಸೋರ್ಸಸ್ ಏನಿದೆ, ನಾನು ಹೇಳ್ತಿರೋದು ಇಡೀ ದೇಶಕ್ಕೆ. ಒಂದ್ ದೇಶ ಅಂತ ತಗೊಂಡ್ರೆ ದಿ ಅಮೌಂಟ್ ಆಫ್ ಮೆಡಿಕಲ್ ರಿಸೋರ್ಸಸ್ ಕಡಿಮೆನೇ ಇದೆ ನಮ್ಮ ಪಾಪ್ಯುಲೇಷನ್ ನೀವು ಕಂಪೇರ್ ಮಾಡಿ. 120 ಕೋಟಿ ಜನ ಇಲ್ಲಿ ಮತ್ತೆ ಇದು. ಸೊ ನಾವು ಆದಷ್ಟು ಕಂಟ್ರೋಲ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರೂ ಕೆಲಸ ಮಾಡ್ತಿರೋದು ಅದಕ್ಕೇನೆ. ಅದು ಎಲ್ಲಾ ಸ್ಟಾಫ್ ಇರ್ಬೋದು, ಮೆಡಿಕಲ್ ಸ್ಟಾಫ್ ಇರ್ಬೋದು, ಪೊಲೀಸ್ ಇರ್ಬೋದು, ರೆಗ್ಯುಲರ್ ಎಲ್ಲ ಸರ್ಕಾರಿ ಕೆಲಸ ಮಾಡ್ತಿರೋರು, NGOಗಳಿದ್ದಾರೆ, ತುಂಬಾ ಕೆಲಸ ಮಾಡ್ತಾ ಇದ್ದಾರೆ, ವಾಲಂಟಿಯರ್ ಅಸೋಸಿಯೇಷನ್ಸ್ ಇದೆ, ಎಲ್ಲರೂ ಮಾಡ್ತಿರೋದು ಇದೊಂದಕ್ಕೆ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಯಾರಿಗೆ ತೊಂದರೆ ಆಗಿದ್ರೆ ಅವ್ರ ಡೈಲಿ ಲೈಫಲ್ಲಿ 100% ತೊಂದರೆ ಆಗೇ ಇರುತ್ತೆ, ಇರಿಟೇಷನ್ಸ್ ಆಗಿರುತ್ತೆ, ಫ್ರಸ್ಟ್ರೇಷನ್ಗಳಾಗಿರುತ್ತೆ. ಇದು ಒಂದು ಬಿಗರ್ ಕಾಸ್ಗೆ ಅಂತ ಎಲ್ಲರೂ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕಾಗಿದೆ ಅಂತ ನಾನು ಹೇಳ್ತೀನಿ. ಎಸ್, ಏನು ಅಂದ್ರೆ ಇಂತಹ ಒಂದು ಲಾಕ್ಡೌನ್ ಅವಧಿ ಇರಲಿ ಅಥವಾ ಯಾವುದೇ ಒಂದು ಸಂದರ್ಭಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕು, ಸರ್ಕಾರಿ ಅನ್ನುವಂಥದ್ದಲ್ಲ, ಯಾವುದೇ ಕಾರ್ಯಕ್ರಮಗಳು ಯೋಜನೆಗಳು ಯಶಸ್ವಿ ಆಗ್ಬೇಕು ಅಂತಿದ್ರೆ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯದ್ದಾಗಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತಾವು ಕೊಡುವಂತಹ ಒಂದು ಕರೆ ಇಂತಹ ಒಂದು ಕ್ಲಿಷ್ಟಕರ ಸನ್ನಿವೇಶದಲ್ಲಿ? ಮೊದಲನೇದಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ, ಯಾಕೆಂದ್ರೆ ತುಂಬಾ ಸಹಕಾರ ಸಿಕ್ಕಿದೆ. ಅಂದ್ರೆ ಈ ಜಿಲ್ಲೆಲಂತೂ ಲಾಕ್ಡೌನ್ಗೆ ಸ್ವಯಂ ಪ್ರೇರಿತವಾಗಿ ತುಂಬಾ ಸಹಕಾರ ಸಿಕ್ಕಿದೆ. ಆದ್ರಿಂದಾನೇ ಕೂಡ ನಾವು ಒಂದ್ ಸ್ವಲ್ಪ ಮಟ್ಟಿಗೆ ಸಮ್ ಸಾರ್ಟ್ ಆಫ್ ಕಂಟ್ರೋಲ್ಗೆ ಅಂತ ಬಂದಿದ್ದು. ಸೊ ಐ ನೋ ದಿಸ್ ಹಸ್ ಬೀನ್ ವೆರಿ ಡಿಫಿಕಲ್ಟ್. ಎಲ್ಲರಿಗೂ ಕಷ್ಟ ಆಗಿದೆ ಪ್ರತಿದಿನ. ಇದು ಈಸಿ ಕೆಲಸ ಅಲ್ವೇ ಅಲ್ಲ. ನಾವು ಹೇಳ್ಬಿಡ್ಬೋದು ಓಕೆ ನೀವು ಮನೇಲೇ ಇರಿ ಅಂತ. ಮನೇಲೇ ಇರಿ ಅಂತ ಹೇಳೋದು ಇಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್, ಗೊತ್ತು. ಆದ್ರೂ ಕೂಡ ಇಷ್ಟಿದ್ರು ಇದ್ರದ್ದು ಬಿಗರ್ ಏನು ಮೆಸೇಜ್ ತಿಳ್ಕೊಂಡು ಯಾಕೆ ಹೇಳ್ತಿದ್ದಾರೆ ಅಂತ ತಿಳ್ಕೊಂಡು ಆಲ್ಮೋಸ್ಟ್ ಎವ್ರಿಬಡಿ ಹ್ಯಾಸ್ ಕೋಆಪರೇಟೆಡ್. ಅದಕ್ಕೆ ನಾನು ಕೃತಜ್ಞತೆ ಹೇಳ್ತೀನಿ. ಅಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾವತ್ತು ಈ ರೂಮರ್ಗಳಿಗೆ, ಫೇಕ್ ನ್ಯೂಸ್ಗಳಿಗೆ ದಯವಿಟ್ಟು ನೀವು ಬಲಿಯಾಗಬೇಡಿ. ಅದು ತುಂಬಾ ಹರಿದಾಡುತ್ತೆ. ಈಗ ಏನೇ ಇದ್ರೂ ತುಂಬಾ ಬ್ಲೋ ಅಪ್ ಮಾಡಿ ಹೇಳೋದು ಜಾಸ್ತಿ ಆಗಿದೆ. ಅಂಡ್ ಸುತ್ತಮುತ್ತ ಬರೀ ಇದೊಂದೇ ವಿಷಯ ಕೇಳ್ತಾ ಇರೋದು ನಾವು. ಕೋವಿಡ್ ಬಿಟ್ರೆ there is nothing else that we hear in news. ಸೊ ಆದ್ರಿಂದ ದಯವಿಟ್ಟು ಫೇಕ್ ನ್ಯೂಸ್ಗಳಿಗೆ ಇದು ಮಾಡಬೇಡಿ. ಏನಾದ್ರೂ ಒಂದು ಇನ್ಫಾರ್ಮೇಶನ್ ನಿಮಗೆ ಬಂತು, ಅದು ಸುಳ್ಳು ಅಂತ ತಿಳಿಸಿದ್ರೆ ಅದನ್ನ ಫಾರ್ವರ್ಡ್ ಕೂಡ ಮಾಡಬೇಡಿ. ಮತ್ತೆ ಅದನ್ನ ಗಮನಕ್ಕೆ ತಗೊಂಡ್ ಬಂದ್ರೆ ನಾವು ಅಟ್ಲೀಸ್ಟ್ ಟ್ರೈ ಮಾಡ್ಬೋದು. ಅಲ್ಲಲ್ಲೇ ದಿ ಓನ್ಲಿ ವೇ ಟು ಕಿಲ್ ಫೇಕ್ ನ್ಯೂಸ್ ಇಸ್ ಪ್ರಾಪರ್ ನ್ಯೂಸ್ ಕೊಟ್ಟು. ಸೊ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ಫೇಕ್ ನ್ಯೂಸ್ ಅಲ್ಲಿ ಇದಾಗಬೇಡಿ. ಮತ್ತೆ ಎನಿ ಮೆಡಿಕಲ್ ರಿಲೇಟೆಡ್ ಡೌಟ್ಸ್ ಬಂದ್ರೆ, ಈಗ ಮೊನ್ನೆ ಇನ್ಸಿಡೆಂಟ್ ತರ ಆಗ್ಬೋದು, ಅದಕ್ಕೂ ಕಷ್ಟ. ಈ ತರ ರೂಮರ್ಗಳ ತರ ಹಬ್ಬಿಸದೆ
ಈಗ ನಮ್ಮ ಮೆಡಿಕಲ್ ಪ್ರೊಫೆಷನಲ್ಸ್ ಏನ್ ಹೇಳ್ತಾರೆ ಅವರು ಅದನ್ನ ನಾವು ಕೇಳೋಣ. ಯಾಕೆಂದ್ರೆ ವಿ ಆರ್ ಆಲ್ ಡಿಪೆಂಡೆಂಟ್ ಆನ್ ಮೆಡಿಕಲ್ ಸೈನ್ಸ್. ಸೊ ಅವ್ರು ಹೇಳಿದ್ದನ್ನ ಅವರ ಅಡ್ವೈಸ್ ನ ನಾವು ಫಾಲೋ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್. ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಈ ಫೇಸ್ ಏನಿದೆ, ಈ ಲಾಕ್ಡೌನ್ ಇರ್ಬೋದು, ಪೋಸ್ಟ್ ಲಾಕ್ಡೌನ್ ಇರ್ಬೋದು, ಈ ಫೇಸಸ್ ಅಲ್ಲಿ ಈಗ ಸ್ಟ್ಯಾಗರ್ಡ್ ಆಗಿ ನಾವು ಮೂವ್ಮೆಂಟ್ ಬಿಟ್ರು ಸಹ ಈ ರೋಗ ಹರಡುವಿಕೆದು ಪಾಸಿಬಿಲಿಟಿನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ತನಕ ಏನೇ ಡಿಸಿಪ್ಲಿನ್ಡ್ ಲೈಫ್ ನಾವು ಲೀಡ್ ಮಾಡಿದೀವಿ ಪಬ್ಲಿಕ್ ಅಲ್ಲಿ, ಅದನ್ನ ನಾವು ಎಲ್ಲರೂ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಅದ್ ಬರೀ ರೋಡ್ ಅಲ್ಲಿ ಅಷ್ಟೇ ಅಲ್ಲ, ನಿಮ್ದು ಆಫೀಸಸ್ ಈಗ ನೆಕ್ಸ್ಟ್ ಯಾವ್ದೊಂದು ಆಫೀಸ್ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳಿ, ಸ್ಕೂಲ್ ಶುರು ಆಯ್ತು ಅಂತ ಇಟ್ಕೊಳ್ಳಿ ಮುಂದೆ ಇನ್ ಫ್ಯೂಚರ್, ಅವಾಗ ಏನಾಗುತ್ತೆ ಅಲ್ಲೂ ಕಂಟಿನ್ಯೂ ಆಗ್ಬೇಕಾಗತ್ತೆ. ಅಲ್ಲೂ ಈ ಡಿಸ್ಟೆನ್ಸ್ ಕಂಟಿನ್ಯೂ ಮಾಡ್ಬೇಕಾಗತ್ತೆ, ಎಲ್ಲ ಏನು ಹೈಜೀನ್ ಕಂಟಿನ್ಯೂ ಮಾಡ್ಬೇಕಾಗತ್ತೆ, ಕೈ ತೊಳ್ಕೊಳ್ಳೋದು ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಸೊ ಇದನ್ನ ನಾವು ಅಳವಡಿಸ್ಕೊಳ್ಳೋಣ. ಕೊರೋನಾ ಬಗ್ಗೆ ಹೆದರಿಕೆ ಬೇಡ, ಇನ್ಫಾರ್ಮೇಶನ್ ನಾವು ತಗೊಳ್ಳೋಣ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ, ಯಾರೇ ಇದ್ದಾರೆ, ಯಾರಿಗೆ ಹುಷಾರಿಲ್ಲ ಮುಂಚೆಯಿಂದಾನೆ, ಇಮ್ಯುನಿಟಿ ಕಡಿಮೆ ಇದೆ, ವಯಸ್ಸಾಗಿದೆ, ಅವರಿಗೆ ತುಂಬಾ ಜಾಸ್ತಿ ನಾವು ಕೇರ್ ಕೊಡೋಣ. ಅವ್ರು ಆದಷ್ಟು ಮನೇಲೇ ಇರಕ್ಕಾದ್ರೆ ಒಳ್ಳೇದು. ಅವರಿಗೆ ಹೊರಗಿನ ಕಾಂಟ್ಯಾಕ್ಟ್ ನ ಕಡಿಮೆ ಮಾಡಿ, ಈ ಸ್ಪ್ರೆಡ್ ಆಗದೆ ಇರೋ ತರ ನೋಡಿ, ಅವ್ರಗಳಿಗೆ ನಾವು ತುಂಬಾ ಜಾಸ್ತಿ ಕೇರ್ ಅಂಡ್ ಅಫೆಕ್ಷನ್ ತೋರ್ಸೋಣ. ಮತ್ತೆ ಅಲ್ಲಿ ಏನಾದ್ರೂ ಈ ರೀತಿ ಲಕ್ಷಣಗಳು ಕಂಡು ಬಂದ್ರೆ ಇಮಿಡಿಯೇಟ್ಲಿ ಮೆಡಿಕಲ್ ಹೆಲ್ಪ್ ನ ದಯವಿಟ್ಟು ಎಲ್ಲರೂ ತಗೊಳ್ಳಿ. ಸೊ ಈ ರೀತಿ ಎಲ್ಲರ ಕೋಆಪರೇಷನ್ ಇಂದ ಇಲ್ಲಿ ತನಕ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಸೊ ಇನ್ ಮುಂದೇನು ಎಲ್ಲರೂ ಕೋಆಪರೇಟ್ ಮಾಡ್ತಾರೆ ಅಂತ ಐ ಆಮ್ 100% ಕಾನ್ಫಿಡೆಂಟ್. ಅದರಲ್ಲೂ ಮುಖ್ಯವಾಗಿ ಅನಾರೋಗ್ಯದ ಲಕ್ಷಣಗಳು ಕಾಣಿಸಿಕೊಂಡ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಅನ್ನುವಂಥದ್ದು. ಹೌದು, ನಿಮ್ಮಲ್ಲಿ ನೋಡ್ತಾ ಇರಿ, ಗಮನ ಹರಿಸ್ತಾ ಇರಿ, ನಿಮ್ ಸುತ್ತಮುತ್ತ ನೋಡ್ತಾ ಇರಿ ಏನಾಗ್ತಾ ಇದೆ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ಅನೇಕ ವಿಚಾರಗಳು, ಅಂದ್ರೆ ಒತ್ತಡ ಇದೆ, ಮಾಡಬೇಕಾಗಿರುವಂತಹ ಕೆಲಸಗಳು ಹಲವಾರು ಇದೆ, ಸವಾಲುಗಳು ಕೂಡ ಇದೆ. ಅದರ ನಡುವೆ ಬಂದು ಕಾರ್ಯಕ್ರಮದಲ್ಲಿ ಜನತೆಗೆ ಇನ್ಫಾರ್ಮೇಶನ್ ಅನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಿ. ಮತ್ತೊಮ್ಮೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಪ್ರತಿಯೊಬ್ಬರ ಸಹಭಾಗಿತ್ವ ಕೂಡ ಇದರಲ್ಲಿ ಅತಿ ಮುಖ್ಯ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಲಾಕ್ಡೌನ್ ನ ನಿಯಮಗಳಿರ್ಬೋದು ಅಥವಾ ಏನೇನು ನಿಯಮಗಳು ಜಾರಿಗೆ ಬರುತ್ತೋ ಅದೆಲ್ಲವೂ ಕೂಡ ಬಂದಿರುವಂತದ್ದು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಹೊರತು ಯಾರಿಗೆ ಒಂದು ನಷ್ಟವನ್ನ ಉಂಟು ಮಾಡಬೇಕು ಅಥವಾ ಇನ್ಯಾರಿಗೋ ಒಂದು ತೊಂದರೆಯನ್ನ ಉಂಟು ಮಾಡಬೇಕು ಅನ್ನುವಂಥದ್ದಲ್ಲ. ಸೊ ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ವಿಚಾರಗಳು ಸಾಮಾಜಿಕ ಅಂತರ, ಕನಿಷ್ಠ ಮಟ್ಟದಲ್ಲಿ ನಮ್ಮ ಕೈಯಲ್ಲಿ ಆಗುವಂತಹ ವಿಚಾರಗಳು ಸಾಮಾಜಿಕ ಅಂತರವನ್ನ ಪಾಲನೆ ಮಾಡುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ದಯವಿಟ್ಟು ಗಮನವನ್ನ ಹರಿಸಿ. ಅದರ ಜೊತೆಗೆ ಮೇಡಮ್ ಅವರು ಒಂದು ವಿಚಾರವನ್ನ ಪದೇ ಪದೇ ಹೇಳಿದ್ರು, ಅಂದ್ರೆ ಈಗ ನಾವೇನು ಕೆಲವೊಂದು ಅಭ್ಯಾಸಗಳನ್ನ ರೂಢಿಸಿಕೊಂಡಿದ್ದೇವೆ, ಅಂದ್ರೆ ಕೈಗಳನ್ನ ಸ್ವಚ್ಛವಾಗಿರಿಸಿಕೊಳ್ಳುವಂಥದ್ದು ಇರ್ಬೋದು ಅಥವಾ ವೈಯಕ್ತಿಕ ಸ್ವಚ್ಛತೆ ಇರ್ಬೋದು, ಅದು ಕೇವಲ ಈ ಒಂದು ಲಾಕ್ಡೌನ್ ಮುಗಿದ ಹಾಗೆ ಅದು ಕೂಡ ಹೋಗುವಂಥದ್ದಲ್ಲ, ಅದು ನಮ್ಮ ದಿನನಿತ್ಯದ ಜೀವನದ ಒಂದು ಅಂಗ ಆಗಬೇಕು, ಭಾಗ ಆಗಬೇಕು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಮ್ಮ ಗಮನ ಇರಲಿ. ಆ ಮೂಲಕ ಮಹಾಮಾರಿ ಆದಷ್ಟು ಶೀಘ್ರವಾಗಿ ತೊಲಗಿ ಹೋಗಲಿ, ಬಂದಿರುವಂತಹ ಸಂಕಷ್ಟಗಳು ದೂರ ಆಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.